ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯೋ ಶ್ರೀಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತರಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರಭಕ್ತವೃಂದ. ಜಯ ದ್ವೈತ ಚಂದ್ರ ಜಯ ಗೌರಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರಭಕ್ತವೃಂದ. ಜಯ ದ್ವೈತ ಚಂದ್ರ ಜಯ ಗೌರಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರಭಕ್ತವೃಂದ. ಜಯ ದ್ವೈತ ಚಂದ್ರ ಜಯ ಗೌರಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರಭಕ್ತವೃಂದ. ಜಯ ದ್ವೈತ ಚಂದ್ರ ಜಯ ಗೌರಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರಭಕ್ತವೃಂದ. ಜಯ ದ್ವೈತ ಚಂದ್ರ ಜಯ ಗೌರಭಕ್ತವೃಂದ. ಹರೇ ಕೃಷ್ಣ. ಸ್ಕ್ರೀನ್ ಬಂದಿದೆ ಅಲ್ಲ? ಹರೇ ಕೃಷ್ಣ. ಬಂದಿದೆ. ಶ್ಲೋಕ 56. ಮಹತ್ ಶ್ರೇಷ್ಠ ಪುರುಷಾತಿ ಹೋ ಜಗತ್ ಕಾರಣ ಆದ್ಯಾವತಾರ ಕರೆ ಮಾಯಯ ಈ ಕ್ಷಣ. ಭವಾನಿ ರಂಗಸ್ವಾಮಿ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಹತ್ ಸ್ಪೃಷ್ಟ ಪುರುಷ ತಿಂಹರೋ ಜಗತ್ ಕಾರಣ ಆದ್ಯಾವತಾರ ಕರೆ ಮಾಯಾಯ ಈ ಕ್ಷಣ. ಭಾವಾರ್ಥ: ಮಹತ್ ಸೃಷ್ಟ ಸಮಸ್ತ ಐಹಿಕ ಶಕ್ತಿಯ ಸೃಷ್ಟಿಕರ್ತ, ಪುರುಷ ವ್ಯಕ್ತಿ, ತಿಂಹೋ ಅವನು, ಜಗತ್ ಕಾರಣ ಐಹಿಕ ಬ್ರಹ್ಮಾಂಡದ ಪ್ರಕಟಣೆಗೆ ಕಾರಣ, ಆದ್ಯ ಮೂಲ, ಅವತಾರ ಕರೆ ಮಾಡುತ್ತಾನೆ ಮಾಯಾಯ ಐಹಿಕ ಶಕ್ತಿಯ ಮೇಲೆ, ಈ ಕ್ಷಣ ಕಟಾಕ್ಷ. ಅನುವಾದ: ಅವನು ಸಮಸ್ತ ಐಹಿಕ ಶಕ್ತಿಯ ಸೃಷ್ಟಿಕರ್ತನಾದ ಪ್ರಥಮ ಪುರುಷ ಎಂದು ಪ್ರಸಿದ್ಧನಾಗಿದ್ದಾನೆ. ಬ್ರಹ್ಮಾಂಡಗಳ ಸೃಷ್ಟಿ ಕಾರಣನಾದ ಪ್ರಥಮ ಅವತಾರನಾದ ಅವನು ತನ್ನ ಕಟಾಕ್ಷವನ್ನು ಮಾಯೆಯ ಮೇಲೆ ಬೀರುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ನಾವು ನಿನ್ನೆ 42ರಿಂದ 55ರವರೆಗೂ ಮಹಾಸಂಕರ್ಷಣ ಅಂದ್ರೆ ಯಾರು, ಅವನು ಎಲ್ಲಿರ್ತಾನೆ, ಅವನ ಲೋಕ ಯಾವ ಥರ ಇರುತ್ತೆ, ಅವನು ಜೀವರಾಶಿಗಳು ಆ ಮಹಾಸಂಕರ್ಷಣ ಒಳಗಡೆ ಇರುತ್ತೆ. ಅವನಿಂದನೇ ಸಂಕರ್ಷಣನ ಎಕ್ಸ್ಪ್ಯಾನ್ಷನ್ ಏನಾಗಿರುತ್ತೆ ಅಂದರೆ ಶ್ರೀಕೃಷ್ಣ ಪರಮ ಕಾರಣ, ಬಲರಾಮ ಅವನಿಂದ ಬರ್ತಾನೆ, ಅವನಿಂದ ಮಹಾಸಂಕರ್ಷಣ ಬರ್ತಾನೆ. ಆ ಮಹಾಸಂಕರ್ಷಣ ವೈಕುಂಠ ಲೋಕದಲ್ಲಿ ಇರ್ತಾನೆ. ವೈಕುಂಠ ಲೋಕದಲ್ಲಿ ಯಾವ ಥರ ಸ್ಥಿತಿ ಇರುತ್ತೆ ಮತ್ತು ಸೃಷ್ಟಿಯ ವ್ಯವಸ್ಥೆ ಹೆಂಗಾಗಿದೆ ಈ ಅಂಶವನ್ನು ತಿಳ್ಕೊಂಡ್ವಿ. ಈಗ ಅದಲೇ ಮುಂದುವರೆದು ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಏನಂತ ಅಂದರೆ, ಆ ಸಂಕರ್ಷಣ ಏನು ಮಾಡ್ತಾನೆ ಅಲ್ಲಿ
ಯಾವ ಇದು ಕಾರಣ ಸಾಗರದಲ್ಲಿ ಮಲಗಿರ್ತಾನೆ, ಅವನು ಒಂದು ಪುರುಷಾವತಾರವಾಗಿ ಮಲಗಿರ್ತಾನಂತೆ ಅಲ್ಲಿ. ಆ ಪುರುಷಾವತಾರನೇ ಸೃಷ್ಟಿಗೆ ಕಾರಣ ಅಂತ ಇಲ್ಲಿ ಹೇಳ್ತಾನೆ. ಅವನು ಅಲ್ಲಿ ಕೂತ್ಕೊಂಡು ಯಾವ ಥರ ಸೃಷ್ಟಿ ಮಾಡ್ತಾನೆ, ಅವನೇ ಮೊದಲ ಪುರುಷ, ಅವನು ಈ ಜಗತ್ತಿಗೆ ಸೃಷ್ಟಿಗೆ ಕಾರಣ ಆಗಿರೋನು. ಅವನು ಅವತಾರನಾದ ಮೇಲೆ ಈ ಮಾಯೆ ಅನ್ನೋ ಪ್ರಕೃತಿ ಇರುತ್ತಲ್ಲ, ಪ್ರಕೃತಿಯ ಮೇಲೆ ಈ ಕ್ಷಣ ಅಂದರೆ ತನ್ನ ದೃಷ್ಟಿ ಬೀರ್ತಾನಂತೆ ಅವನು. ಅಂದರೆ ಇಲ್ಲಿ ಮಹಾಸ್ರಷ್ಟ ಪುರುಷ ಅಂದರೆ ಈ ಮಹಾಪುರುಷ ಅಂದರೆ ಸೃಷ್ಟಿಯ ತತ್ವದ ಸೃಷ್ಟಿಕರ್ತ ಯಾರು ಅಂದರೆ ಕಾರಣೋದಕಶಾಹಿ ವಿಷ್ಣು. ಅವನೇನು ಮಾಡ್ತಾನೆ, ಈ ಮಹತ್ ತತ್ವದ ಮೇಲೆ ಪ್ರಥಮ ಹಂತವಾಗಿ ತನ್ನ ದೃಷ್ಟಿಯನ್ನು ಬೀರ್ತಾನೆ. ಅವನೇ ಈ ಜಗತ್ತಿನ ಮೂಲ ಕಾರಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲ ಬ್ರಹ್ಮಾಂಡಗಳು ಅವನಿಂದ ಸೃಷ್ಟಿಯಾಗುತ್ತೆ. ಅವನು ಆದ್ಯ ಅವತಾರ ಅಂತ ಈ ಶ್ಲೋಕದಲ್ಲಿ ಅವನಿಗೆ ಆದ್ಯ ಅವತಾರ ಅಂತ ಹೇಳ್ತಾರೆ. ಅಂದರೆ ಮೊದಲನೇ ಅವತಾರ, ಮೊದಲನೇ ಅವತಾರವಾದ ಮೊದಲನೇ ಪುರುಷ ಅವನೇ. ಪುರುಷಾವತಾರದಲ್ಲಿ ಮೊದಲನೇ ಅವನೇ. ಅವನೇನ್ ಮಾಡ್ತಾನೆ, ಮಾಯೆಯ ಮೇಲೆ ತನ್ನ ದೃಷ್ಟಿಯನ್ನು ಹಾಯಿಸ್ತಾನೆ. ಅವಾಗ ಆ ದೃಷ್ಟಿ ಪ್ರಕೃತಿ ಏನಾಗುತ್ತೆ, ಚೇತನಗೊಂಡು ಸೃಷ್ಟಿ ಕಾರ್ಯ ಅನ್ನೋದು ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಈ ವಿಧಾನದಲ್ಲಿ ಸೃಷ್ಟಿ ಕಾರ್ಯ ನಡೆಯುತ್ತೆ. ಭಗವಂತ ನೇರವಾಗಿ ಕೆಲಸ ಮಾಡೋದಿಲ್ಲ. ಅವನೇನ್ ಮಾಡ್ತಾನೆ, ಈ ಕ್ಷಣ ಅಂದ್ರೆ ಒಂದು ಗ್ಲಾನ್ಸ್ ಅಥವಾ ಒಂದು ದೃಷ್ಟಿ ಬೀರ್ತಾನೆ ಅಷ್ಟೇ. ಇಲ್ಲಿ ಮಾಯೆಯ ಪಾತ್ರ, ಈ ಮಾಯೆ ಅನ್ನೋದು ಏನಾಗಿದೆ, ಇಲ್ಲಿ ಭಗವಂತನ ಶಕ್ತಿಯಿಂದ ಬರ್ತಾ ಇದೆ. ಮಾಯೆ ಅಂದ್ರೆ ಪ್ರಕೃತಿನೇ, ಅದಕ್ಕೆ ಸ್ವಂತ ಶಕ್ತಿ ಅನ್ನೋದಿಲ್ಲ ಪ್ರಕೃತಿಗೆ. ಯಾವಾಗ ಭಗವಂತ ಅದ್ರ ಮೇಲೆ ದೃಷ್ಟಿ ಬೀರ್ತಾನೋ ಅವಾಗ ಮಾತ್ರ ಆ ಮಾಯೆ ಅನ್ನೋದು ಕೆಲಸ ಮಾಡೋಕ್ಕೆ ಶುರುವಾಗುತ್ತೆ. ಅಂದ್ರೆ ಈಗ ನಮ್ಗೆ ಏನ್ ಗೊತ್ತಾಯ್ತು ಈ ಶ್ಲೋಕದಿಂದ, ಸೃಷ್ಟಿಯ ಮೂಲ ಭಗವಂತನ ಚೇತನ ಶಕ್ತಿನೇ ಸೃಷ್ಟಿಯ ಮೂಲ ಅನ್ನೋದು ಗೊತ್ತಾಯ್ತು. ಈ ಪ್ರಕೃತಿ ಅನ್ನೋದು ಕೇವಲ ಅವರ ಕೈಯಲ್ಲಿ ಒಂದು ಉಪಕರಣವಾಗಿ ಕೆಲಸ ಮಾಡುತ್ತೆ. ಆದ್ರಿಂದ ಈ ಮಹಾಸ್ರಷ್ಟ ಪುರುಷ ಇವನೇ ಜಗತ್ತಿನ ಮೂಲ ಕಾರಣ ಪುರುಷ. ಅವನ ಮೊದಲನೇ ಅವತಾರವಾದ ಕಾರಣೋದಕಶಾಹಿ ವಿಷ್ಣು ಅಂದ್ರೆ ಸಂಕರ್ಷಣನ ಮೊದಲನೇ ಅವತಾರವಾದ ಕಾರಣೋದಕಶಾಹಿ ವಿಷ್ಣುನೇ ಮೊದಲನ ಪುರುಷ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವನು ಮಾಯ ಮೇಲೆ ದೃಷ್ಟಿ ಹಾಕೋದ್ರಿಂದ ಈ ಸೃಷ್ಟಿ ಅನ್ನೋದು ಪ್ರಾರಂಭ ಆಗುತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 57. ಮಾಯಾ ಶಕ್ತಿ ರಹೇ ಕಾರಣ ಬ್ಧೀರ ಬಾಹಿರೇ, ಕಾರಣ ಸಮುದ್ರ ಮಾಯಾ ಪರಶಿತೆ ನರೇ. ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾಯಾ ಶಕ್ತಿ ರಹೇ ಕಾರಣಾಬ್ಧಿರೆ ಬಾಹಿರೇ, ಕಾರಣ ಸಮುದ್ರ ಮಾಯಿ ಪರಶಿತೆ ನಾರೇ. ಮಾಯಾಶಕ್ತಿ ಐಹಿಕ ಶಕ್ತಿ ರಹೆ ಇರುತ್ತದೆ, ಕಾರಣ ಅಬ್ಧಿರ ಕಾರಣ ಸಮುದ್ರಕ್ಕೆ, ಬಾಹಿರೆ ಹೊರಗಡೆ, ಕಾರಣ ಸಮುದ್ರ ಮಾಯಾ ಐಹಿಕ ಶಕ್ತಿ ಪರಶಿತೆ ನಾರೆ ಸ್ಪರ್ಶಿಸಲಾಗುವುದಿಲ್ಲ. ಅನುವಾದ: ಮಾಯಾಶಕ್ತಿಯ ಕಾರಣ ಸಮುದ್ರದ ಹೊರಭಾಗದಲ್ಲಿ ನೆಲೆಸಿರುತ್ತದೆ. ಮಾಯಾಶಕ್ತಿಯು ಕಾರಣ ಸಮುದ್ರದ ಹೊರಭಾಗದಲ್ಲಿ ನೆಲೆಸಿರುತ್ತದೆ. ಮಾಯೆಯು ಅದರ ನೀರನ್ನು ಸ್ಪರ್ಶಿಸಲಾಗದು. ಅಂದ್ರೆ ಈ ಶ್ಲೋಕದಲ್ಲಿ ಮುಂದುವರೆದು ಸೃಷ್ಟಿಯ ಮುಂದೆ ಏನೇನಾಗುತ್ತೆ ಅನ್ನೋದು ಪ್ರತಿಯೊಂದು ಸೂಕ್ಷ್ಮ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಈ ಮಾಯಾಶಕ್ತಿ ಅನ್ನೋದು ಎಲ್ಲಿರುತ್ತೆ, ನಾವೀಗ ಪ್ರಕೃತಿ ಮಾಯಾಶಕ್ತಿ ಕೆಳಗಡೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಂತ ಬಂದ್ವಿ. ಇಲ್ಲಿ ಮಾಯಾಶಕ್ತಿ ಎಲ್ಲಿರುತ್ತೆ, ಅದು ಕಾರಣ ಸಾಗರದ ಹೊರಗಡೆ ಇರುತ್ತಂತೆ. ಈ ಮಾಯಾಶಕ್ತಿನೂ ಸಹ ಕಾರಣ ಸಮುದ್ರವನ್ನು ಸ್ಪರ್ಶ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇದು ಶುದ್ಧ ಆಗಕ್ಕೆ ಸಾಧ್ಯ, ಆಧ್ಯಾತ್ಮಿಕ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಗೆ ಇದರಿಂದ ನಾವು ತಿಳ್ಕೊಬೇಕು. ಅಂದ್ರೆ ಮಾಯಾಶಕ್ತಿಯ ಸ್ಥಾನ ಏನು, ಮಾಯಾಶಕ್ತಿ ಕಾರಣ ಸಾಗರದ ಹೊರಭಾಗದಲ್ಲಿರುತ್ತೆ. ಇದು ಮಾಯಾಶಕ್ತಿ ಅನ್ನೋದು ಒಂದು ಭೌತಿಕ ಶಕ್ತಿ, ಅದು ಆಧ್ಯಾತ್ಮಿಕ ಕ್ಷೇತ್ರದ ಒಳಗೆ ಅದಕ್ಕೆ ಪ್ರವೇಶನೇ ಇಲ್ಲ. ಇಲ್ಲಿ ಕಾರಣ ಸಾಗರದ ಮಹತ್ವ, ಈ ಕಾರಣ ಸಾಗರ ಅನ್ನೋದೇನು, ಇದು ಆಧ್ಯಾತ್ಮಿಕ ಮತ್ತೆ ಭೌತಿಕ ಲೋಕಗಳ ಮಧ್ಯೆ ಇರುವಂತ ಒಂದು ಗಡಿ. ಇದು ಶುದ್ಧ ಚಿನ್ಮಯ ತತ್ವವನ್ನು ಹೊಂದಿದೆ ಈ ಕಾರಣ ಸಮುದ್ರ ಅನ್ನೋದು. ಆದ್ರಿಂದ ಈ ಮಾಯೆಗೆ ಒಂದು ಮಿತಿ ಇದೆ, ಅದು ಪೂರ್ಣ ಸ್ವತಂತ್ರವಲ್ಲ, ಅದು ಭಗವಂತನ ನಿಯಂತ್ರಣದಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತೆ. ಈ ಮಾಯಾಶಕ್ತಿನೂ ಸಹ ಕಾರಣ ಸಾಗರವನ್ನು ಸ್ಪರ್ಶ ಮಾಡಲಾರದು ಅಂತ ಹೇಳಿದ್ದಾರೆ. ಅಂದ್ರೆ ಆದ್ರಿಂದ ಇದು ಸಹ ಆಧ್ಯಾತ್ಮಿಕ ಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಮಾಯಾಶಕ್ತಿ ಅನ್ನೋದು ಇದರಿಂದ ನಾವು ತಿಳ್ಕೋಬೇಕು. ಅಂದ್ರೆ ಆಧ್ಯಾತ್ಮಿಕ ಪ್ರಭಾವಕ್ಕೆ ಒಳಗಾಗೋದಕ್ಕೆ ಸಾಧ್ಯ ಇಲ್ಲ ಈ ಮಾಯಾಶಕ್ತಿಗೆ. ಆಧ್ಯಾತ್ಮಿಕ ಲೋಕದ ಮಹಿಮೆ ಹೆಂಗಿರುತ್ತೆ ಅಂದ್ರೆ, ವೈಕುಂಠ ಅಥವಾ ಮೇಲಿನ ಲೋಕಗಳು ಸಂಪೂರ್ಣವಾಗಿ ಮಾಯೆ ಪ್ರಭಾವದಿಂದ ಮುಕ್ತರಾಗಿರುತ್ತೆ. ನಾವೀಗ ಹೇಳ್ಕೊಳ್ತಾ ಬಂದ್ವಿ, ಆಧ್ಯಾತ್ಮಿಕ ಲೋಕದಲ್ಲಿ ಮಾಯೆ ಪ್ರಭಾವ ಇರಲ್ಲ. ಅದಕ್ಕೆ ಕಾರಣ ಏನು ಅನ್ನೋದನ್ನ ಈ ಶ್ಲೋಕದಲ್ಲಿ ನೀವು ತಿಳ್ಕೋಬಹುದು. ಆದ್ರಿಂದ ಅಲ್ಲಿ ಭೌತಿಕ ದೋಷ ಇರಲ್ಲ ಆಧ್ಯಾತ್ಮಿಕ ಲೋಕದಲ್ಲಿ. ಯಾಕೆ ಅಂದ್ರೆ ಮಾಯೆ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ.
ಆದ್ರಿಂದ ಆಧ್ಯಾತ್ಮಿಕದಲ್ಲಿ ಮಾಯೆ ಪ್ರವೇಶ ಮಾಡಕ್ ಸಾಧ್ಯ ಇಲ್ಲ. ಭೌತಿಕ ಲೋಕ ಅನ್ನೋದು ಈ ಮಾಯೆ ಅಧೀನದಲ್ಲಿರುತ್ತೆ. ಇದು ಅಧೀನದಲ್ಲಿರುತ್ತೆ, ಆದ್ರೆ ಸ್ವತಂತ್ರವಾಗಿ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಭಗವಂತ ಈ ಮಾಯಾಶಕ್ತಿ ಮೇಲೆ ದೃಷ್ಟಿ ಅಥವಾ ಈ ಕ್ಷಣ ಮಾಡಿದಾಗ ಮಾತ್ರ ಈ ಸೃಷ್ಟಿ ಅನ್ನೋದು ನಡೆಯುತ್ತೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಇದಕ್ಕೆ ನಾವು ಒಂದು ಸಣ್ಣ ಉದಾಹರಣೆಯಿಂದ ತಿಳ್ಕೊಬಹುದು. ಅಂದ್ರೆ ಒಂದು ಬೆಂಕಿ ಬಳಿ ಕಬ್ಬಣ ಇಟ್ಟರೆ ಏನಾಗುತ್ತೆ, ಅದು ಕೆಂಪಗಾಗುತ್ತೆ. ಬೆಂಕಿಯಲ್ಲಿರೋ ಸುಡೋ ಅಂತ ಅಂಶ ಕಬ್ಬಣಕ್ಕೆ ಪಾಸ್ ಆಗುತ್ತೆ, ಅವಾಗ ಅದು ಸುಡುತ್ತೆ ನಮ್ಗೆ. ಅಂದ್ರೆ ಅವಾಗ ನಾವು ಅದನ್ನ ಬೆಂಕಿ ಅಂತ ಹೇಳಕ್ ಆಗೋದಿಲ್ಲ. ಅದ್ರ ಹತ್ರ ಇದ್ದಾಗ ಮಾತ್ರ ಅದ್ರ ಸ್ವರೂಪಕ್ಕೆ ಅದು ಸ್ವಲ್ಪ ಬದಲಾವಣೆಗೊಂಡು ಅದು ಬೆಂಕಿ ತರ ವರ್ತನೆ ಮಾಡ್ಬೋದು. ಅದೇ ತರ ಈ ಮಾಯಾಶಕ್ತಿ ಅನ್ನೋದು ಭೌತಿಕ ಶಕ್ತಿ. ಇದು ಕಾರಣಸಾಗರ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇರುತ್ತೆ, ಕಾರಣಸಾಗರದ ಹೊರಗಡೆ ಇರುತ್ತೆ. ಆದ್ರಿಂದ ಇದು ಆಧ್ಯಾತ್ಮಿಕ ಕ್ಷೇತ್ರದೊಳಗೆ ಬರಕ್ಕೆ ಸಾಧ್ಯ ಇಲ್ಲ. ಇದು ಭೌತಿಕ ಲೋಕಕ್ಕೆ ಸೀಮಿತ ಆಗಿರೋದು ಅಂತ ನಮಗೆ ಗೊತ್ತಾಗುತ್ತೆ. ಅದರಿಂದ ಮತ್ತೆ ಕಾರಣಸಾಗರ ಮತ್ತೆ ಆಧ್ಯಾತ್ಮಿಕ ಸಾಗರ ಎಲ್ಲ ಮಾಯೆಯಿಂದ ಮುಕ್ತವಾಗಿರುತ್ತೆ. ಈ ಎರಡು ಅಂಶವನ್ನ ಈ ಶ್ಲೋಕದಿಂದ ನಾವು ತಿಳ್ಕೊಬಹುದು. ಮಾಯಾಶಕ್ತಿ ಭೌತಿಕ ಲೋಕಕ್ಕೆ ಮಾತ್ರ ಸೀಮಿತವಾಗಿರೋದು, ಕಾರಣಸಾಗರ ಮತ್ತು ಆಧ್ಯಾತ್ಮಿಕ ಲೋಕ ಸಂಪೂರ್ಣವಾಗಿ ಮಾಯೆಯಿಂದ ಮುಕ್ತವಾಗಿರುತ್ತೆ ಅಂತ ನಾವಿಲ್ಲಿ ತಿಳ್ಕೊಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 58. ತೇಯಿತ ಮಾಯೇರದು ಈ ವಿಧಾವಸ್ಥಿತಿ ಜಗತ್ತಿರ ಉಪಾದಾನ ಪ್ರಧಾನ ಪ್ರಕೃತಿ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 58. ಸೇಯಿತ ಮಾಯಾರದು ಈ ವಿಧ ಅವಸ್ಥಿತಿ ಜಗತ್ತೇರ ಉಪಾದಾನ ಪ್ರಧಾನ ಪ್ರಕೃತಿ. ಸೇಯಿ ಅದು ತಾ ಖಂಡಿತವಾಗಿ, ಮಾಯಾರ ಐಹಿಕ ಶಕ್ತಿಯ, ದುಯಿ ವಿಧ ಎರಡು ಬಗೆಗಳು, ಅವಸ್ಥಿತಿ ಅಸ್ತಿತ್ವ, ಜಗತ್ತೇರ ಐಹಿಕ ಜಗತ್ತಿನ, ಉಪಾದಾನ ಘಟಕಾಂಶಗಳು, ಪ್ರಧಾನವೆಂಬ ಹೆಸರಿನ ಪ್ರಕೃತಿ ಐಹಿಕ ಪ್ರಕೃತಿ. ಅನುವಾದ ಭಾವಾರ್ಥ ಶೀಲಪ್ರಭುಪಾದರಿಂದ ಶೀಲಪ್ರಭುಪಾದರಿಗೆ ಜಯವಾಗಲಿ. ಮಾಯೆಗೆ ಎರಡು ಬಗೆಯ ಅಸ್ತಿತ್ವಗಳಿವೆ. ಒಂದನ್ನು ಪ್ರಧಾನ ಪ್ರಕೃತಿ ಎಂದು ಕರೆಯುತ್ತಾರೆ, ಅದು ಐಹಿಕ ಪ್ರಪಂಚದ ಘಟಕಾಂಶಗಳನ್ನು ಒದಗಿಸುತ್ತದೆ. ಭಾವಾರ್ಥ: ದೇವೋತ್ತಮ ಪರಮಪುರುಷನ ಬಾಹ್ಯಶಕ್ತಿಯಾದ ಮಾಯೆಯನ್ನು ಎರಡು ಭಾಗಗಳಾಗಿ ವಿಭಾಗಿಸಲಾಗಿದೆ. ಬ್ರಹ್ಮಾಂಡದ ಮೈದೋರುವಿಕೆಗೆ ಮಾಯೆಯು ಕಾರಣ, ಅಲ್ಲದೆ ಬ್ರಹ್ಮಾಂಡಕ್ಕೆ ಅಗತ್ಯವಾದ ಘಟಕಾಂಶಗಳನ್ನು ಒದಗಿಸುವ ನಿಯೋಗಿಯೂ ಮಾಯೆಯೇ. ಬ್ರಹ್ಮಾಂಡದ ಮೈದೋರುವಿಕೆಗೆ ಕಾರಣಳಾದ ಅವಳನ್ನು ಮಾಯಾ ಎಂದು ಕರೆಯುತ್ತಾರೆ. ಬ್ರಹ್ಮಾಂಡದ ಮೈದೋರುವಿಕೆಗೆ ಅಗತ್ಯವಾದ ಘಟಕಾಂಶಗಳನ್ನು ಒದಗಿಸುವ ನಿಯೋಗಿಯಾದ ಅವಳನ್ನು ಪ್ರಧಾನ ಎಂದು ಕರೆಯುತ್ತಾರೆ. ಬಾಹ್ಯ ಶಕ್ತಿಯ ಈ ವಿಭಾಗಗಳನ್ನು ಕುರಿತ ವಿಶದವಾದ ವರ್ಣನೆಯನ್ನು ಶ್ರೀಮದ್ ಭಾಗವತದಲ್ಲಿ 11.24.1-4 ಕೊಡಲಾಗಿದೆ. ಶ್ರೀಮದ್ ಭಾಗವತದಲ್ಲಿ ಬೇರೆಡೆ 10.63.26 ಐಹಿಕ ಬ್ರಹ್ಮಾಂಡದ ಮೈದೋರುವಿಕೆಯ ಕಾರಣ ಮತ್ತು ಘಟಕಾಂಶಗಳನ್ನು ಕೆಳಕಂಡಂತೆ ವರ್ಣಿಸಲಾಗಿದೆ. ಸಾಕಮತಾಜಿ. ಹರೇ ಕೃಷ್ಣ. ಓಕೆ, ಗಾಯತ್ರಿ ಆರ್ ಮಾತಾಜಿ. ಧನ್ಯವಾದಗಳು. ಓದ್ತೀರಾ? ಹರೇ ಧನ್ಯವಾದಗಳು ಮಾತಾಜಿ. ಎಲ್ಲ ಮಾತಾಜಿ. ಓಕೆ. ಗೀತಾ ಆರ್ ಕೋಡಿಕಲ್ ಓದಿ. ಕಾಲೋ ದೈವಂ ಕರ್ಮ ಜೀವ ಸ್ವಭಾವೋ ದ್ರವ್ಯಂ ಕ್ಷೇತ್ರಂ ಪ್ರಾಣ ಆತ್ಮ ವಿಕಾರಃ ತತ್ಸಂಗಾತೋ ಬೀಜರೋಹ ಪ್ರವಾಹಸ್ ತ್ವನ್ ಮಯೇಷ ತನ್ ನಿಷೇಧಂ ಪ್ರಪದ್ಯೆ. ಓ ನನ್ನ ಪ್ರಭುವೆ, ಕಾಲ, ಕರ್ಮ, ದೈವ ಮತ್ತು ಸ್ವಭಾವ ಇವು ನಾಲ್ಕು ಭಾಗಗಳು ಬಾಹ್ಯ ಶಕ್ತಿಯಾದ ಮಾಯೆಯ ಅನಿಯತ ಸ್ಥಿತಿಗಳು. ಬದ್ಧ ಜೀವಂತ ಶಕ್ತಿ, ದ್ರವ್ಯ ಎಂದು ಕರೆಯಲಾಗುವ ಸೂಕ್ಷ್ಮ ಐಕ ಘಟಕಾಂಶಗಳು ಮತ್ತು ಐಕ ಪ್ರಕೃತಿ ಮಿಥ್ಯ ಅಹಂಕಾರವು ಆತ್ಮದಂತೆ ಪ್ರವರ್ತಿಸುವ ಕಾರ್ಯಕ್ಷೇತ್ರ. ಇದರ ಜೊತೆಗೆ 11 ಇಂದ್ರಿಯಗಳು ಮತ್ತು ಪಂಚಭೂತಗಳು, ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶ, ಇವು ದೇಹದ 16 ಘಟಕಾಂಶಗಳು. ಇವುಗಳೆಲ್ಲ ಮಾಯೆಯ ಘಟಕಾಂಶ ಲಕ್ಷಣಗಳು. ಕರ್ಮದಿಂದ ದೇಹದ ಉತ್ಪತ್ತಿ, ದೇಹದಿಂದ ಕರ್ಮದ ಉತ್ಪತ್ತಿ, ಬೀಜದಿಂದ ವೃಕ್ಷ ಮತ್ತು ವೃಕ್ಷದಿಂದ ಬೀಜ ಹೇಗೆ ಉತ್ಪತ್ತಿಯಾಗುತ್ತದೋ ಹಾಗೆ ಈ ಪರ್ಯಾಯ ಕ್ರಮದ ಕಾರಣ ಮತ್ತು ಪರಿಣಾಮವನ್ನು ಮಾಯಾ ಎಂದು ಕರೆಯುತ್ತಾರೆ. ನನ್ನ ಪ್ರೀತಿಯ ಪ್ರಭುವೆ, ಈ ಕಾರಣ ಮತ್ತು ಪರಿಣಾಮದ ಚಕ್ರದಿಂದ ನನ್ನನ್ನು ನೀನು ಪಾರು ಮಾಡಬಲ್ಲೆ. ನಿನ್ನ ಪಾದ ಕಮಲಗಳನ್ನು
ನಾನು ಆರಾಧಿಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಭವ್ಯ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಭವ್ಯ ಮಾತಾಜಿ. ಓದಿ. ಮಾತಾಜಿ. ಜೀವಿಯು ಪ್ರಾಥಮಿಕವಾಗಿ ಮಾಯೆಯ ಅನಿಯತ ಭಾಗಕ್ಕೆ ಸಂಬಂಧಿತನಾಗಿದ್ದರೂ ಮಾಯೆಯ ಘಟಕಾಂಶಗಳಿಂದ ಅವನು ನಿರ್ವಹಿಸಲ್ಪಡುತ್ತಾನೆ. ಮಾಯೆಯ ಅನಿಯತ ಭಾಗದಲ್ಲಿ 3 ಶಕ್ತಿಗಳು ಕಾರ್ಯ ಮಾಡುತ್ತವೆ: ಜ್ಞಾನ, ಕಾಮನೆ ಮತ್ತು ಕ್ರಿಯೆ. ಐಹಿಕ ಘಟಕಾಂಶಗಳು ಮಾಯೆಯ ಪ್ರಧಾನವೆಂಬ ಭಾಗದ ಪ್ರಕಟ ರೂಪಗಳು. ಬೇರೆಯ ಮಾತುಗಳಲ್ಲಿ ಹೇಳಬಹುದಾದರೆ ಮಾಯೆಯ 3 ಗುಣಗಳು ಸುಪ್ತ ಸ್ಥಿತಿಯಲ್ಲಿರುವಾಗ ಅವು ಪ್ರಕೃತಿ, ಅವ್ಯಕ್ತ ಅಥವಾ ಪ್ರಧಾನ ಎಂದು ಅಸ್ತಿತ್ವದಲ್ಲಿರುತ್ತವೆ. ಅವ್ಯಕ್ತ ಎಂಬ ಶಬ್ದವು ಮೈದೊರದೆ ಇರುವುದನ್ನು ಸೂಚಿಸುತ್ತದೆ. ಇದು ಪ್ರಧಾನ ಎನ್ನುವುದಕ್ಕೆ ಪರ್ಯಾಯ ಹೆಸರು. ಅವ್ಯಕ್ತ ಸ್ಥಿತಿಯಲ್ಲಿ ಐಹಿಕ ಪ್ರಕೃತಿಯು ವೈವಿಧ್ಯರಹಿತವಾಗಿರುತ್ತದೆ. ವೈವಿಧ್ಯಗಳು ಮಾಯೆಯ ಪ್ರಧಾನವೆಂಬ ಭಾಗದಿಂದ ವ್ಯಕ್ತವಾಗುತ್ತವೆ. ಆದ್ದರಿಂದ ಪ್ರಧಾನ ಎಂಬ ಶಬ್ದವು ಅವ್ಯಕ್ತ ಅಥವಾ ಪ್ರಕೃತಿ ಎಂಬ ಶಬ್ದಗಳಿಗಿಂತ ಹೆಚ್ಚು ಮುಖ್ಯವಾದದ್ದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಮಾಯೆಗೆ 2 ವಿಧವಾದ ಸ್ಥಿತಿ ಇರುತ್ತೆ. ಅದು ಏನಾಗುತ್ತೆ, ಯಾವ 2 ವಿಧ ಸ್ಥಿತಿ ಅಂದರೆ, ಒಂದು ಜಗತ್ತಿನ ಉಪದಾನ, ಇನ್ನೊಂದು ರೂಪ ಪ್ರಧಾನ ಅಥವಾ ಪ್ರಕೃತಿ. ಇನ್ನೊಂದು ರೂಪ ಅನ್ನೋದು ಪ್ರಧಾನ ಅಥವಾ ಪ್ರಕೃತಿ. ಅಂದರೆ ಉಪದಾನ ಅಂದರೆ ಪದಾರ್ಥಗಳನ್ನು ಒದಗಿಸೋದು ಮಾಯೆನೆ. ಮತ್ತೆ ಆ ಪದಾರ್ಥಗಳು ಎಲ್ಲಿಂದ ಬರುತ್ತೆ ಅಂದರೆ ಅದು ಮಾಯೆಯಿಂದ ಬರುತ್ತೆ. ಅಂದರೆ ಇಲ್ಲಿ ಮಾಯೆ 2 ಕೆಲಸ ಮಾಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಾಯೆಯಲ್ಲಿ 2 ಅವಸ್ಥೆಯನ್ನು ಹೊಂದಿದೆ. ಒಂದು ವ್ಯಕ್ತ ಅವಸ್ಥೆ, ಒಂದು ಅವ್ಯಕ್ತ ಅವಸ್ಥೆ. ವ್ಯಕ್ತ ಅವಸ್ಥೆ ಅಂದರೆ ಮಾಯೆ ಕೆಲಸ ಮಾಡ್ತಾ ಬೇರೆ ಬೇರೆ ಪದಾರ್ಥಗಳಿಂದ ಒಂದು ಪದಾರ್ಥ ಹಾಕಿ ಚೇಂಜ್ ಮಾಡ್ತಾ ಇರ್ತಾರಲ್ಲ, ಅದು ಒಂದು ಸ್ಥಿತಿ. ಇನ್ನು ಏನೂ ಮಾಡ್ದಂಗೆ ಸುಮ್ಮನೆ ಇರೋವಂಥ ಒಂದು ಸ್ಥಿತಿ. ಅಂದರೆ ಅವ್ಯಕ್ತ ಸ್ಥಿತಿ ಅಂದರೆ ನಾವು ಈ ಗೋಡನಲ್ಲಿ ಏನೋ ನಮಗೆ ಅಡುಗೆ ಮಾಡೋಕ್ಕೆ ಬೇಕಾಗಿರೋ ಸಾಮಾನೆಲ್ಲ ತುಂಬಿ ಇಟ್ಟಿರ್ತೀವಿ, ಅದು ಒಂದು ಸ್ಥಿತಿ. ಮತ್ತು ಅದನ್ನೆಲ್ಲ ಉಪಯೋಗಿಸ್ಕೊಂಡು ಅಡುಗೆ ಮಾಡ್ತಾ ಇರೋದು ವ್ಯಕ್ತ ಸ್ಥಿತಿ. ಆದರೆ ಗೋಡನಲ್ಲಿರೋ ಸಾಮಾನು ಎಲ್ಲನೂ ಇರುತ್ತಲ್ಲ, ಅದು ಅವ್ಯಕ್ತ ಸ್ಥಿತಿ. ಹಂಗೆ ಮಾಯೆ ಈ 2 ಕೆಲಸನೂ ಮಾಡುತ್ತೆ. ಇದಕ್ಕೆ ಬೇಕಾಗಿರೋ ಈ ಕೆಲಸನೂ ಮಾಯೆ ಮಾಡುತ್ತೆ, ಮತ್ತು ಪದಾರ್ಥಗಳನ್ನು ಸಹ ಮಾಯೆನೇ ಕೊಡುತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಮಾಯಾಶಕ್ತಿಗೆ 2 ವಿಧವಾದ ಸ್ಥಿತಿ ಇದೆ. ಅದು ಭೌತಿಕ ಸೃಷ್ಟಿಯ ಮೂಲಕ್ಕೆ ಬೇಕಾಗಿರೋ ತತ್ವವನ್ನು ಅದೇ ಕೊಡುತ್ತೆ, ಮತ್ತು ಅದು ಅವ್ಯಕ್ತ ಸ್ಥಿತಿಯಲ್ಲಿ ಎಲ್ಲ ಪದಾರ್ಥಗಳನ್ನು ಸಂಗ್ರಹನೂ ಮಾಡಿ ಅದೇ ಇಟ್ಕೊಂಡಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ಪ್ರಧಾನ ಪ್ರಕೃತಿ ಅಂದರೆ ಜಗತ್ತಿನ ನಿರ್ಮಾಣಕ್ಕೆ ಬೇಕಾಗಿರುವಂಥ ಪದಾರ್ಥ ಅಥವಾ ಇನ್ಗ್ರೇಡಿಯೆಂಟ್ಸ್, ಇದು ಸಹ ಅದರಿಂದನೇ ಬರುತ್ತೆ, ಮಾಯೆಯಿಂದನೇ ಬರುತ್ತೆ. ಅಂದರೆ ಮಣ್ಣಿನಿಂದ ಮಡಿಕೆ ಬರೋಂಗೆ ಮಣ್ಣು ಮಣ್ಣಿಂದ ಮಡಕೆ ಉದಾಹರಣೆ ಥರ ಅದಕ್ಕೆ ಬೇಕಾಗಿರೋ ಮಡಕೆ ಏನು ಬೇಕು, ಮಣ್ಣು ಬೇಕು. ಆ ಮಣ್ಣು ಆ ಥರ ಮಣ್ಣನ್ನು ಎಲ್ಲನೂ ಸಹ ಈ ಮಾಯೆನೇ ಒದಗಿಸುತ್ತೆ. ಸೃಷ್ಟಿಯ ಪ್ರಕಟಿತ ಪ್ರಕ್ರಿಯೆ ಹೆಂಗಾಗುತ್ತೆ ಅಂದರೆ, ಪ್ರಧಾನ ಅನ್ನೋದು ಅಪ್ರಕಟಿತ ಸ್ಥಿತಿ ಅಥವಾ ಅವ್ಯಕ್ತಿತ ಸ್ಥಿತಿ, ಅದನ್ನ ಪ್ರಕೃತಿ ಅಂತ ಕರೀತಾರೆ. ಅದರಿಂದ ಜಗತ್ತಿನ ಸೃಷ್ಟಿ ಆಗುತ್ತೆ. ಭಗವಂತನ ದೃಷ್ಟಿ ಈ ಪ್ರಕೃತಿಯ ಮೇಲೆ ಬೀರ್ದಾಗ ಈ ಪ್ರಕ್ರಿಯೆ ಅನ್ನೋದು ಪ್ರಾರಂಭ ಆಗುತ್ತೆ. ಈಗ ಸಾಮಾನಲ್ಲಿರುತ್ತೆ, ಸ್ಟವ್ ಇಲ್ಲಿರುತ್ತೆ, ಮಾಡೋರೊಬ್ರು ಬೇಕಲ್ವ ಮಧ್ಯ. ಆ ಮಾಡುವಂಥ ಕೆಲಸ ಯಾರು ಮಾಡ್ತಾರೆ ಅಂದರೆ ಅದನ್ನ ಭಗವಂತನೇ ಮಾಡ್ತಾನೆ. ಅದು ಯಾವ ಥರ ಮಾಡ್ತಾನೆ, ಭಗವಂತ ಇದು ಮಾಯೆ ಇಟ್ಟಿರುತ್ತಲ್ಲ ವಸ್ತುಗಳ ಮೇಲೆ ತನ್ನ ದೃಷ್ಟಿಪಾತ ಮಾಡ್ತಾನೆ, ಅವಾಗ ಕೆಲಸ ಅನ್ನೋದು ಪ್ರಾರಂಭ ಆಗುತ್ತೆ ಅಂತ ಇಲ್ಲಿ ನಾವು ತಿಳ್ಕೊಬೇಕು. ಅಂದ್ರೆ ಮಾಯೆ ಸ್ವತಂತ್ರವಾಗಿ ಕೆಲಸ ಮಾಡಲ್ಲ, ಅದು ಸೃಷ್ಟಿ ಮಾಡಕ್ ಸಾಧ್ಯ ಇಲ್ಲ ಮಾಯೆಗೆ. ಮಾಯೆ ಪಾತ್ರ ಏನು ಅಂದ್ರೆ ಅದು ಸ್ವತಃ ಸೃಷ್ಟಿ ಮಾಡಲ್ಲ, ಅದು ಪದಾರ್ಥವನ್ನು ಒದಗಿಸುತ್ತೆ. ಇದಕ್ಕೆ ಸೃಷ್ಟಿ ಮಾಡೋದಕ್ಕೆ ಪ್ರಧಾನ ಕಾರಣ ಯಾರು? ಅವನು ಭಗವಂತ. ಪ್ರಧಾನ ಅಥವಾ ಪ್ರಕೃತಿ ಅಥವಾ ಉಪದಾನ ಕಾರಣ ಯಾವುದು ಅಂದ್ರೆ ಅದು ಮಾಯೆ ಅಂತ ನಾವು ತಿಳ್ಕೊಬೇಕು. ಮೆಟೀರಿಯಲ್ ಕಾಸ್ ಅನ್ನೋದು ಪ್ರಧಾನ ಪ್ರಕೃತಿ ಮಾಡುತ್ತೆ. ಎಫಿಷಿಯಂಟ್ ಕಾಸ್ ಯಾರು ಅಂದ್ರೆ ಅದು ಭಗವಂತ, ಮುಖ್ಯ ಕಾರಣ ಭಗವಂತ. ಅಂದ್ರೆ ಇದಕ್ಕೆ ಇಲ್ಲಿ ಮಣ್ಣಿರುತ್ತೆ, ಅದು ಪದಾರ್ಥ. ಅದರಿಂದ ಮಡಕೆ ಮಾಡೋನು ಯಾರು? ಕುಂಬಾರ ಮಾಡ್ತಾನೆ. ಅವನನ್ನ ಭಗವಂತನಿಗೆ ಹೋಲಿಸ್ಕೊಳ್ಳಿ. ಅವಾಗ ಈ ಉದಾಹರಣೆಯಿಂದ ನಾವು ಅರ್ಥ ಮಾಡ್ಕೋಬೇಕು. ಕುಂಬಾರ ಅನ್ನೋನು ಭಗವಂತ ಆಗ್ತಾನೆ, ಮಣ್ಣು ಅನ್ನೋದ ಅವನು ಮಡಿಕೆಯನ್ನು ಮಾಡ್ತಾನೆ. ಅದೇ ತರ ಇಲ್ಲಿ ಏನ್ ಮಾಡುತ್ತೆ, ಪ್ರಕೃತಿ ಅನ್ನೋದು ಮೇಲೆ ಭಗವಂತ ದೃಷ್ಟಿಪಾತ ಮಾಡಿದಾಗ ಈ ಸೃಷ್ಟಿ ಅನ್ನೋದು ಪ್ರಾರಂಭ ಆಗುತ್ತೆ. ಅದರಿಂದ ನಾವು ಏನ್ ತಿಳ್ಕೊಬಹುದು, ಮಣ್ಣು ಇದ್ರು
ಮಡಕೆ ಆಗಕ್ಕೆ ಸಾಧ್ಯ ಇಲ್ಲ. ಮಡಕೆ ಕುಂಬಾರ ಬೇಕು. ಅದೇ ತರ ಇಲ್ಲಿ ಪ್ರಕೃತಿ ಇದ್ರೂ ಭಗವಂತನ ದೃಷ್ಟಿ ಇಲ್ಲ ಅಂದ್ರೆ ಇದು ಸೃಷ್ಟಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಮಾಯೆಗೆ ಎರಡು ರೂಪ ಇದೆ. ಒಂದು ಪ್ರಧಾನ ಮತ್ತೆ ಪ್ರಕೃತಿ ಅನ್ನೋದು. ಪ್ರಧಾನ ಅನ್ನೋದು ಅವ್ಯಕ್ತ ಸ್ಥಿತಿ ಆಗಿರುತ್ತೆ, ಪ್ರಕೃತಿ ಅನ್ನೋದು ವ್ಯಕ್ತ ಸ್ಥಿತಿ ಆಗಿರುತ್ತೆ. ಮತ್ತೆ ಅದು ಜಗತ್ತಿಗೆ ಬೇಕಾಗಿರೋ ಎಲ್ಲ ಪದಾರ್ಥಗಳನ್ನು ಒದಗಿಸುತ್ತೆ. ಆದ್ರೆ ಇದರ ಸೃಷ್ಟಿಗೆ ನಿಜವಾದ ಕಾರಣ ಯಾರು ಅಂದ್ರೆ ಭಗವಂತನೇ. ಅಂದ್ರೆ ಕಾರಣದ ಕಷಾಯ ವಿಷ್ಣು ಗ್ಲಾನ್ಸ್ ಮಾಡ್ತಾನಲ್ಲ, ಅದೇ ನಿಜವಾದ ಕಾರಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಭಾವಾರ್ಥದಲ್ಲೂ ಸಹ ಇದನ್ನೇ ಇನ್ನೂ ವಿಶದವಾಗಿ ಹೇಳ್ತಾ ಇದ್ದಾರೆ. ಮಾಯೆ ಎರಡು ವಿಭಾಗದಲ್ಲಿ ವಿಭಜಿತವಾಗಿದೆ. ಮಾಯೆ ಒಂದು ಕಾರಣ, ಒಂದು ಇನ್ಗ್ರೇಡಿಯೆಂಟ್ಸ್. ಅದು ಕಾಸ್ ಮತ್ತೆ ಇನ್ಗ್ರೇಡಿಯೆಂಟ್ಸ್ ಒದಗಿಸೋದು ಪ್ರಧಾನ. ಈ ಎರಡೂ ಕೆಲಸನೂ ಸಹ ಮಾಯೆ ಮಾಡುತ್ತೆ. ಮಾಯೆ ಒಂದೇ ಸಮಯದಲ್ಲಿ ಸೃಷ್ಟಿಗೆ ಕಾರಣವೂ ಆಗಿದೆ, ಮತ್ತೆ ಸೃಷ್ಟಿಗೆ ಬೇಕಾದ ಪದಾರ್ಥಗಳನ್ನು ಒದಗಿಸೋದು ಸಹ ಮಾಯೆನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೃಷ್ಟಿಗೆ ಕಾರಣ ಭಾಗದಲ್ಲಿ ಅವ್ರು ಯಾವ್ಯಾವ ಕೆಲಸ ಮಾಡ್ತಾರೆ? ಸೃಷ್ಟಿಗೆ ಕಾರಣ ಭಾಗದಲ್ಲಿ ಕಾಲ, ದೈವ, ಕರ್ಮ, ಸ್ವಭಾವ ಇವುಗಳನ್ನು ನಿಯಂತ್ರಣ ಮಾಡೋದು ಸಹ ಈ ಮಾಯನೆ. ಮತ್ತೆ ಇವುಗಳ ಸೇರಿ ಸೃಷ್ಟಿ ಅನ್ನೋದು ಪ್ರಾರಂಭ ಆಗುತ್ತೆ. ಮತ್ತೆ ಪದಾರ್ಥ ಭಾಗದಲ್ಲಿ ಅಂದ್ರೆ ಏನೇನ್ ಪದಾರ್ಥ ಒದಗಿಸುತ್ತೆ ಮಾಯೆ ಅಂದ್ರೆ ಸೂಕ್ಷ್ಮ ಪದಾರ್ಥಗಳು, ದ್ರವ್ಯ, ಜೀವಶಕ್ತಿ, ಪ್ರಾಣ, ಕ್ಷೇತ್ರ, ಫೀಲ್ಡ್, ಬಾಡಿ, ಅಹಂಕಾರ, ಫಾಲ್ಸ್ ಈಗೋ, ಮತ್ತೆ 11 ಇಂದ್ರಿಯಗಳು ಅಂದ್ರೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಮತ್ತೆ ಮನಸ್ಸು, 5 ಭೂತಗಳು, ಪಂಚಮಹಾಭೂತಗಳು, ಭೂಮಿ, ಅಗ್ನಿ, ವಾಯು, ಆಕಾಶ. ಈ ಒಟ್ಟು 16 ಪದಾರ್ಥಗಳು ನಮ್ಮ ದೇಹದ ನಿರ್ಮಾಣಕ್ಕೆ ಬೇಕು. ಈ ಪದಾರ್ಥಗಳನ್ನು ಸಹ ಮಾಯೆ ಒದಗಿಸುವಂತ ಇನ್ಗ್ರೇಡಿಯೆಂಟ್ಸ್ ಇದು. ಮತ್ತೆ ಅದು ಮಾಯೆ ಕಾರಣ ಆಗೋದು ಯಾವ ತರ ಕಾರಣ ಆಗುತ್ತೆ ಅಂದ್ರೆ ಕಾಲ, ದೈವ, ಕರ್ಮ, ಸ್ವಭಾವ ಈ ರೂಪದಲ್ಲಿ ಸೃಷ್ಟಿಗೆ ಕಾರಣ ಆಗುತ್ತೆ. ಈ ಕಾರ್ಯಕಾರಣಗಳ ಚಕ್ರ, ಸೈಕಲ್ ಆಫ್ ಕಾಸ್ ಅಂಡ್ ಎಫೆಕ್ಟ್ ಹೆಂಗಿರುತ್ತೆ? ಒಂದು ದೇಹ ಸಿಕ್ಕಿರುತ್ತೆ, ಆ ದೇಹದಲ್ಲಿ ನಾವು ಏನೋ ಕ್ರಿಯೆ ಮಾಡ್ತೀವಿ. ಆ ಕ್ರಿಯೆ ಮಾಡಿ ಅದು ತಪ್ಪಾಗ್ಬೋದು, ಸರಿ ಆಗ್ಬೋದು. ಆ ಕ್ರಿಯೆಗೆ ತಕ್ಕಂತೆ ನಾವು ಇನ್ನೊಂದು ದೇಹ ಪಡಿತೀವಿ. ಇದು ಒಂದು ಮುರಿಯಲಾರದ ಚಕ್ರ ತರ ಇರುತ್ತೆ. ಅಂದ್ರೆ ಇದು ಯಾವ ತರ? ಅದಕ್ಕೆ ಇನ್ನೂ ಒಂದು ಉದಾಹರಣೆ ಕೇಳ್ತಾರೆ. ಒಂದು ಬೀಜದಿಂದ ಮರ ಬರುತ್ತೆ, ಮರದಿಂದ ಮತ್ತೆ ಬೀಜ ಆಗುತ್ತೆ, ಮತ್ತೆ ಬೀಜ ಮೊಳಕೆ ಹೊಡೆದು ಮತ್ತೆ ಮರ ಆಗುತ್ತೆ. ಈ ಚಕ್ರ ಅನ್ನೋದು ಯಾವತ್ತೂ ನಿಲ್ಲದೇ ಇಲ್ಲ. ಅದೇ ತರ ಈ ಮಾಯೆ ಅನ್ನೋ ಚಕ್ರ ಇದೆಯಲ್ಲ, ನಮ್ಗೊಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ತಾ ಇರುವಂತ ಈ ಚಕ್ರ, ಇದು ಅಂತ್ಯವಿಲ್ಲದ ಚಕ್ರ, ನಡೀತಾನೇ ಇರುತ್ತೆ. ಯಾವಾಗ ಜೀವ ಅದರೊಳಗೆ ಸಿಕ್ಕಿರ್ತಾನೋ ಅವಾಗ ಅವನು ಮಾಯೆಯಲ್ಲಿ ನಿಯಂತ್ರಿತನಾಗಿರ್ತಾನೆ. ಈ ಚಕ್ರದಿಂದ ಆಚೆ ಬರಬೇಕು ಅಂದ್ರೆ ನಾವು ಭಗವಂತನಿಗೆ ಶರಣಾಗಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಚಕ್ರದೊಳಗೆ ಜೀವನದ ಸ್ಥಿತಿ, ಜೀವಿ ಅನ್ನೋದು ಹೆಂಗ್ ಸಿಗಾಕೊಂಡಿರ್ತಾನೆ? ಜೀವ ಅನ್ನೋನು ಮೂಲತಃ ಈ ಕಾರಣ ಭಾಗಕ್ಕೆ ಸಂಬಂಧಪಟ್ಟವನಾಗಿರ್ತಾನಂತೆ. ಅದಕ್ಕೆ ಪ್ರಧಾನದ ಮೂಲಕ ಅವನು ನಿಯಂತ್ರಿತನಾಗ್ತಿರ್ತಾನೆ. ಆದ್ರಿಂದ ಈ ಜೀವ ಅನ್ನೋದು ಬಂಧನದಲ್ಲಿರುತ್ತೆ. ಆ ಮಾಯಾಶಕ್ತಿಯ ಬಂಧನಕ್ಕೆ 3 ಶಕ್ತಿಗಳು ಕಾರಣ ಆಗಿರುತ್ತೆ. ಅದು ಯಾವ್ದಪ್ಪ ಅಂದ್ರೆ ಜ್ಞಾನ, ಇಚ್ಛೆ ಮತ್ತೆ ಕ್ರಿಯೆ. ಅವನು ಏನು ಜ್ಞಾನ ಉಪಯೋಗಿಸ್ತಾನೆ, ಅವನು ಏನು ಇಚ್ಛೆ ಪಡ್ತಾನೆ, ಮತ್ತೆ ಅವನೇನು ಕೆಲಸ ಮಾಡ್ತಾನೆ, ಇವುಗಳಿಂದನೇ ಅವನಿಗೆ ಯಾವ ದೇಹ ಸಿಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಅದರಿಂದ ಅದಕ್ಕೆ ತಕ್ಕಾಗಿ ಅವನು ಏನು ಜ್ಞಾನ ಇರುತ್ತೆ, ಇಚ್ಛೆ ಇರುತ್ತೆ, ಏನು ಕ್ರಿಯೆ ಮಾಡ್ತಾನೆ, ಅದಕ್ಕೆ ಒಂದು ದೇಹದಿಂದ ಇನ್ನೊಂದು ದೇಹ, ಇನ್ನೊಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಅವನು ಓಡಾಡ್ತಾ ಇರ್ತಾನೆ. ಈ ಪ್ರಧಾನ ಅಥವಾ ಪ್ರಕೃತಿ ಅನ್ನೋದೇನು? ಇದು ಅವ್ಯಕ್ತ ಸ್ಥಿತಿಯಲ್ಲಿರುತ್ತೆ. ಅಂದ್ರೆ ಅನ್ಮ್ಯಾನಿಫೆಸ್ಟೆಡ್ ಸ್ಟೇಟ್, ಅಂದ್ರೆ ಗೋಡನಲ್ಲಿಟ್ಟಿರೋ ಸಾಮಾಂತರ ಇರುತ್ತೆ. ಆ ಸ್ಥಿತಿಯಲ್ಲಿ ಏನಾಗಿರುತ್ತೆ? ಆ 3 ಗುಣಗಳು ನಾವು ಹೇಳ್ತೀವಲ್ಲ, ರಜಸ್ಸು, ತಮಸ್ಸು, ಸತ್ವಗುಣ ಅನ್ನೋದು, ಇವು ನಿಷ್ಕ್ರಿಯವಾಗಿರುತ್ತೆ. ಅದರಲ್ಲಿ ಯಾವುದೇ ವೈವಿಧ್ಯತೆ ಇರಲ್ಲ. ಇದು ಒಂದು ರೀತಿಯ ಶೂನ್ಯ ಅಥವಾ ಸೂಕ್ಷ್ಮ ಸ್ಥಿತಿಯಲ್ಲಿ ಇರುತ್ತೆ. ಯಾವಾಗ ಪ್ರಧಾನ ಸ್ಥಿತಿಯಿಂದ ಈ ಭಗವಂತ ದೃಷ್ಟಿ ಬೀರಿದಾಗ ಅದು ರೂಪಾಂತರಗೊಳ್ಳಕ್ಕೆ ಪ್ರಾರಂಭ ಆಗುತ್ತಲ್ಲ, ಆವಾಗ ವಿವಿಧ ರೂಪ, ವಿವಿಧ ದೇಹ, ವಿವಿಧ ಲೋಕಗಳು ಇಂಥವು ನಿರ್ಮಾಣ ಆಗ್ತಾ ಹೋಗ್ತಾ ಇರುತ್ತೆ. ಇದು ಪ್ರಧಾನದ ಮಹತ್ವ. ಅಂದ್ರೆ ಈ ಪ್ರಧಾನದೇ ಪ್ರಕೃತಿಗಿಂತ ಹೆಚ್ಚು ಮಹತ್ವ ಉಳ್ಳದು. ಯಾಕಂದ್ರೆ ನಮ್ಗೆ ಸೃಷ್ಟಿ ಮಾಡೋಕ್ಕೆ ಮುಂಚೆ ಏನು ಬೇಕು? ಒಂದು ಪದಾರ್ಥಗಳೆಲ್ಲ ಇರಬೇಕು. ನಮಗೇನು, ಈಗ ನಾವು ಚಪಾತಿ ಮಾಡಬೇಕು ಅಂದರೆ ಗೋಧಿ ಹಿಟ್ಟಿದ್ರೆ ಮಾತ್ರ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಮಗೆ ಚಪಾತಿ. ಅದೇ ಥರ ಈ ಪ್ರಧಾನ ಇದ್ದರೆ ಮಾತ್ರ ನಮಗೆ ಸೃಷ್ಟಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಇದು ಪ್ರಕೃತಿಗಿಂತ ಪ್ರಧಾನ ಅನ್ನೋದು ಮೇಲಿನ ಸ್ತರದಲ್ಲಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಮಾಯೆ 2 ರೀತಿಯಲ್ಲಿ ಕೆಲಸ ಮಾಡ್ತಾಳೆ ಇಲ್ಲಿ. ಒಂದು ಕಾರಣವಾಗಿ, ವೈ ಕ್ರಿಯೇಷನ್ ಹ್ಯಾಪನ್ ಅನ್ನೋದಕ್ಕೆ ಕಾರಣವಾಗಿನೂ ಸಹ ಮಾಯೆ ಕೆಲಸ ಮಾಡ್ತಾರೆ. ಮತ್ತೆ ಆ ಕ್ರಿಯೇಷನಿಗೆ ಬೇಕಾಗಿರೋ ಪದಾರ್ಥವನ್ನು ಒದಗಿಸೋ ಕೆಲಸನೂ ಸಹ ಮಾಯೆನೇ ಮಾಡ್ತಾನೆ. ಈ ಜೀವಿ ಅನ್ನೋನು ಈ ಚಕ್ರದಲ್ಲಿ ಸಿಕ್ಕಿದ್ದಾನೆ. ಈ ಚಕ್ರದಿಂದ ಹೊರಗೆ ಬರಬೇಕು ಅಂದ್ರೆ ಅವನಿಗಿರೋ ಏಕೈಕ ಮಾರ್ಗ ಯಾವುದು? ಹರೇ ಕೃಷ್ಣ, ಯಾರು ಹೇಳ್ಬೋದಾ? ಭಗವಂತನ ಸಂಪರ್ಕಕ್ಕೆ ಬರೋದು ಮಾತಾಜಿ. ಭಗವಂತನ ಸಂಪರ್ಕಕ್ಕೆ ಮಾತಾಜಿ, ಇಲ್ಲಿ ಒಂದು ಶರಣಾಗತಿಯನ್ನು ಭಗವಂತನಲ್ಲಿ ಶರಣಾಗತಿ ಹೊಂದೋದ್ರಿಂದ ಮಾತ್ರ ಅವನು ಈ ಚಕ್ರದಿಂದ ಬಿಡಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಮಾತಾಜಿ, ಇಲ್ಲಿ ಒಂದು ಪ್ರಶ್ನೆ ಇದೆ. ಹರೇ ಕೃಷ್ಣ.
ಇಲ್ಲಿ ಹೇಳಿ ದೈವ ಅಂತ ಇದೆಯಲ್ಲ, ಇಲ್ಲಿ ಕಾಲ, ಕರ್ಮ, ದೈವ, ಸ್ವಭಾವ. ಹಾ ಆದ್ರೆ ನಮಗೆ ಇದು ಭಾಗವತಮಲ್ಲೆಲ್ಲ ಕಾಲ, ಕರ್ಮ, ಜೀವ, ಸ್ವಭಾವ ಅಂತ ಕೊಟ್ಟಿದ್ದಾರೆ. ಇಲ್ಲಿ ದೈವ ಅಂದ್ರೆ ಏನು, ಜೀವ ಅಂದ್ರೆ ಎಲ್ಲಿದೆ? ಈ ದೈವ ಹೇಳೋದೊಂದಿದೆಯಲ್ಲ, ಕಾಲ, ಕರ್ಮ, ದೈವ, ಸ್ವಭಾವ. ಇಲ್ಲಿ ದೈವ ಅಂದ್ರೆ ಯಾವುದು? ಜೀವನ ಅದು ಇರ್ಬೇಕು. ಭಾಗವತ ಶ್ಲೋಕದಲ್ಲೇ ಇದು ಕೋಟ್ ಮಾಡಿರೋದಲ್ವಾ ಮಾತಾಜಿ, ಅದು ಅಲ್ಲೊಂದು ಅಲ್ಲಲ್ಲ, ನಮಗೆ ನೋಡಿ ಸೆಕೆಂಡ್ ಕಂಠದಲ್ಲಿ ಇದ್ರಲ್ಲಿ ಬಂದಾಗ ಕಾಲ, ಕರ್ಮ, ಜೀವ, ಸ್ವಭಾವ. ಇಲ್ಲಿ ಜೀವ ಎಲ್ಲಿದೆ? ದೈವ ಅಂದ್ರೆ ಯಾವುದು ಇಲ್ಲಿ? ದೈವ ಇಲ್ಲಿ ಅಂದ್ರೆ ದೈವ ಅಂದ್ರೆ ಯಾವುದು ಇಲ್ಲಿ? ಡೆಸ್ಟಿನಿ ಅಂತ ಮಾತಾಜಿ. ಡೆಸ್ಟಿನಿ ಅದಕ್ಕೆ ದೈವ ಅಂತ ಕೊಟ್ಟಿದ್ದಾರೆ ಅಲ್ಲಿ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಲ್ಲಿ. ಇಂಗ್ಲಿಷ್ ಅಲ್ಲಿ ಡೆಸ್ಟಿನಿ ಅಂತ ಕೊಟ್ಟಿದ್ದಾರೆ. ಡೆಸ್ಟಿನಿ ಅಂತ ಕೊಟ್ಟಿದ್ದಾರೆ. ಡೆಸ್ಟಿನಿ ಅಂದ್ರೆ ಏನು ಇಲ್ಲಿ? ಮುಂದೆ ಅವ್ನು ಏನು ಇದು ನಿರ್ಧಾರ, ಅವ್ನ್ ಮುಂದೆ ಯಾವ ಸ್ಥಿತಿಗೆ ಹೋಗ್ತಾನೆ ಅನ್ನೋ ನಿರ್ಧಾರ ಮಾಡೋ ಡೆಸ್ಟಿನಿ. ದೈವ ಅಂತ ಹೇಳಿದ್ರೆ ನಮ್ಮ ಹಣೆ ಬರಹ ಅಂತ ಹೇಳ್ತೀವಲ್ಲ ಮತ್ತೆ, ಡೆಸ್ಟಿನಿ ನಾವ್ ಏನ್ ಕೆಲಸ ಮಾಡ್ತೀವಿ ಅದಕ್ಕೆ ತಕ್ಕಂತ ಡೆಸ್ಟಿನಿಗೆ ಹೋಗ್ತೀವಿ ಅಂತ. ಇಲ್ಲಿ ಒಂಥರ ವಿಚಿತ್ರ ಇದೆ. ಇಲ್ಲಿ ನೋಡಿ, ಅವನು ಅಂದ್ರೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಸೆಕೆಂಡ್ ಕ್ಯಾಂಟೋದಲ್ಲಿ ನಾವು 6th ಚಾಪ್ಟರ್ ಅಲ್ಲಿ ಭಾಗವತಂಲಿ ಅವನು ಕಣ್ಣೋಟ ಬೀರಿದಾಗ ಈ ಕಾಲ, ಕರ್ಮ, ಜೀವ, ಸ್ವಭಾವ ಇದನ್ನ ಇಂಜೆಕ್ಟ್ ಮಾಡ್ತಾನೆ ಅಂತ ಇದೆ. ಅಂದ್ರೆ ಇದನ್ನ ಅವನು ಪ್ರಕೃತಿಗೆ ಕಳಿಸ್ತಾನೆ, ಅದು ವಿದ್ಯುತ್ ಶಕ್ತಿ ಸಂಚಾರ ಆದಾಗ ಅವನ ದೃಷ್ಟಿ. ಆದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇವು ಮಾಯೆಯ ಅನಿಯತ ಸ್ಥಿತಿಗಳು. ಇದು ನನ್ಗೆ ಸ್ವಲ್ಪ ಅಂದ್ರೆ ಕನ್ಫ್ಯೂಷನ್. ಅಂದ್ರೆ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಅವನು ಕಣ್ಣೋಟ ಬಿರಿದಾಗ ಆ ದೃಷ್ಟಿಪಾತ ಹಾಕಿದಾಗ ಅದರ ಜೊತೆಗೆ ಕಾಲ, ಕರ್ಮ, ಜೀವ, ಸ್ವಭಾವ ಇದನ್ನ ಇಂಜೆಕ್ಟ್ ಮಾಡ್ತಾನೆ ಅಂತ ಇದೆ. ಆದ್ರೆ ಇಲ್ಲಿ ಕಾಲ, ಕರ್ಮ, ದೈವ, ಸ್ವಭಾವ ಇವು ಬಾಹ್ಯ ಶಕ್ತಿಯ ಸೃಷ್ಟಿಯ ಆರಂಭಕ್ಕೆ ಕಾರಣ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದಾರೆ. ಅದು ಅಂದ್ರೆ ಇದು ಮಾಯಾ ಶಕ್ತಿಯ ಅನಿಯತ ಸ್ಥಿತಿ ಇದು ಕೊಟ್ಟಿದ್ದಾರೆ. ಅದು ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಅಲ್ಲಿ ಭಗವಂತನ ದೃಷ್ಟಿಪಾತ ಹಾಕಿದಾಗ ಅವೆಲ್ಲವೂ ಅದಕ್ಕೆ ಆ ಒಂದು ಪ್ರಧಾನಕ್ಕೆ ಹೋಗಿ ಸೇರ್ಕೊಂಡು ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. ಅಂದ್ರೆ ಆ ಇದನ್ನ ಆಕ್ಟಿವೇಟ್ ಮಾಡುತ್ತೆ. ಸೊ ಆ ಗುಣಗಳನ್ನ ಆಕ್ಟಿವೇಟ್ ಮಾಡುತ್ತೆ. ಗುಣಗಳು ಅವು ಇದು ಎಂತ ಸ್ಥಿತಿಯಲ್ಲಿ ಇರ್ತದೆ ಅಂದ್ರೆ, ಅವು ಯಾವುದೇ ಒಂದು ಸ್ಥಿತಿಯಲ್ಲಿರೋದು ವ್ಯಕ್ತ ಸ್ಥಿತಿಗೆ ಬರುತ್ತೆ. ಅನ್ಮ್ಯಾನಿಫೆಸ್ಟೆಡ್ ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಇರುತ್ತೆ, ಅದನ್ನ ಆಕ್ಟಿವೇಟ್ ಮಾಡುತ್ತೆ. ಆದ್ರೆ ಇಲ್ಲಿ ಕಾಲ, ಕರ್ಮ, ದೈವ, ಸ್ವಭಾವ ಇವು ಬಾಹ್ಯ ಶಕ್ತಿಯಾದ ಮಾಯೆಯ ಅನಿಯತ ಸ್ಥಿತಿಗಳು ಅಂತ ಹಾಕಿದ್ದಾರೆ. ಸೊ ಇದೇ ಅಂದ್ರೆ ಮಾತಾಜಿ ನಾನಂದ್ರೆ ಅದು ಸ್ಥೂಲವಾಗಿ ಎಕ್ಸ್ಪ್ಲನೇಷನ್ ಮಾಡಿರೋದು. ಇನ್ನು ಸೂಕ್ಷ್ಮವಾಗಿ ಒಳಗಡೆ ಅದ್ ಹೆಂಗ್ ಕೆಲಸ ಮಾಡುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಮಾತಾಜಿ. ನನಗೆ ಸ್ವಲ್ಪ ಇದೇ ಒಂದು ಅರ್ಥ ಆಗ್ಲಿಕ್ಕೆ ಸ್ವಲ್ಪ ಇದಾಗ್ತಾ ಇದೆ. ಹೌದು, ಅಂದ್ರೆ ಇಲ್ಲಿ ಮಾಯೆಯ ಕ್ಯಾರೆಕ್ಟರ್ಸ್ ಏನು ಅನ್ನೋದನ್ನ ಅವ್ರು ಹೇಳ್ತಾರೆ, ಮಾಯೆ ಏನೇನ್ ಕೆಲಸ ಮಾಡುತ್ತೆ ಅಂತ. ಈಗ ಒಂದು ಮನೆ ಅಂದ್ಮೇಲೆ ಕೆಲ್ಸದವ್ರು ಕೆಲಸ ಮಾಡ್ತಾ ಇರ್ತಾರೆ ಅಂತ ತಿಳ್ಕೊಂಡ್ರೆ, ನಾವು ಹೊರಗಡೆಯಿಂದ ನೋಡಿದ್ರೆ ಗೊತ್ತಿಲ್ಲ ಅವ್ರು ಕೆಲಸ ಮಾಡ್ತಾರೆ ಅಂತ. ಇಲ್ಲಿ ಯಾವ್ಯಾವ ಕೆಲಸ ಮಾಡ್ತಾರೆ ಅನ್ನೋದನ್ನ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಹೋಗ್ತಾ ಇದಾರೆ ಅಂತ. ಅಂದ್ರೆ ಇಲ್ಲಿ ಏನಂದ್ರೆ, ಅದು ಮಾಯೆ ಒಳಗೆ ಹಾಕಿದ ಮೇಲೆ ಅದು ಮಾಯೆಯ ಅನಿಯತ ಸ್ಥಿತಿ ಆಗತ್ತೆ ಅಂತ. ಸೊ ಅದಕ್ಕೆ ಇದು ಬಂದಿರೋದು ಭಗವಂತನಿಂದಲೇ, ಈ ಕಾಲ, ಕರ್ಮ, ಮತ್ತೆ ದೈವ, ಸ್ವಭಾವ. ಮತ್ತೆ ಇಲ್ಲಿ ಇನ್ನೊಂದು ಹೇಳ್ತಾರೆ ನೋಡಿ, ಬದ್ಧ ಜೀವಂತ ಶಕ್ತಿ. ಸೊ ಬದ್ಧ ಜೀವಂತ ಶಕ್ತಿ ಅಂದ್ರೆ ಎಲ್ಲ ಸ್ಪಿರಿಟ್ ಸೋಲ್ಸ್ ಅಲ್ವಾ, ಬದ್ಧ ಜೀವಂತ ಶಕ್ತಿ. ಮತ್ತೆ ಎಲ್ಲ ದ್ರವ್ಯ ಮತ್ತೆ ಸೂಕ್ಷ್ಮ ಐಕ ಘಟಕಾಂಶಗಳು. ಸೂಕ್ಷ್ಮ ಘಟಕಾಂಶ ಅಂದ್ರೆ ತನ್ಮಾತ್ರಗಳು, ಅವೆಲ್ಲ ಅಲ್ಲಿ ಬರ್ತವೆ. ಅದು ಅರ್ಥ ಆಯ್ತು ನನಗೆ. ಇದೊಂದೇ ಕಾಲ, ಕರ್ಮ, ದೈವ, ಸ್ವಭಾವ, ದೈವ, ಡೆಸ್ಟಿನಿ. ಇಂಗ್ಲಿಷ್ ಅಲ್ಲಿ ಡೆಸ್ಟಿನಿ ಕಾರಣ ಇದು ಮಾತಾಡಿ ನೀವು ಇದೆಲ್ಲ ಇನ್ಗ್ರೇಡಿಯೆಂಟ್ಸ್ ಎಲ್ಲ ಮಹತ್ತತ್ವ. ನನಗನ್ಸುತ್ತೆ 6ನೇ ಕಂಠದಲ್ಲಿ ನಾವು ಓದಿದ್ವಿ, ಈ ಮಹತ್ತತ್ವದಿಂದ ಮುಂದಕ್ಕೆ ಓದ್ಕೊಂಡ್ ಬಂದ್ವಿ. ಅಲ್ಲಿ ಮಾಯೆ ನಾವು ನೋಡಿಲ್ಲ ಅಂತ ಅನ್ಸುತ್ತೆ ಮಾತಾಜಿ. ಅಲ್ಲಿ ಏನ್ ಕೊಟ್ಟಿದ್ದಾರೆ ನನ್ಗೆ ಮನಸ್ಸಲ್ಲಿ ಪ್ರಿಂಟ್ ಇದೆ. ಅಂದ್ರೆ ಏನು ಅಂತಂದ್ರೆ, ಅಲ್ಲಿ ಫಸ್ಟ್ ಭಗವಂತ ಕಾರಣದಕ್ಷ ವಿಷ್ಣುವಿನಾಗ ಇದು ಕಣ್ಣೋಟ ಹಾರಿಸಿದಾಗ ಕಾಲ, ಕರ್ಮ, ಜೀವ, ಸ್ವಭಾವ ಇವನ್ನ ಅಲ್ಲಿ ಹಾಕ್ತಾನೆ. ಎಲ್ಲಿ? ಪ್ರಧಾನದಲ್ಲಿ. ಆಗ ಪ್ರಧಾನ ಆಕ್ಟಿವೇಟ್ ಆಗುತ್ತೆ ಅಂದ್ರೆ ಅಲ್ಲಿ ಎಲ್ಲ ಈ ಚಟುವಟಿಕೆಗಳು ಪ್ರಾರಂಭ ಆಗತ್ತೆ. 3 ಗುಣಗಳಲ್ಲಿ ಚಟುವಟಿಕೆಗಳು ಪ್ರಾರಂಭ ಆದಾಗ ಅದು ಮಹತ್ತತ್ವವಾಗಿ ಪರಿಣಮಿಸುತ್ತದೆ, ಟ್ರಾನ್ಸ್ಫಾರ್ಮೇಶನ್. ಆ ಮಹತ್ವದಲ್ಲಿ ಸತ್ವಗುಣ ಪ್ರಧಾನ ಆಗ್ತದೆ. ಅದಾದ್ಮೇಲೆ ಅದು ಅಹಂಕಾರವಾಗಿ ರೂಪಿತಗೊಳ್ಳುತ್ತೆ. ಆ ಅಹಂಕಾರದಿಂದ ಮತ್ತೆ ಅದರಲ್ಲಿ ಸತ್ವಗುಣದ ಅಹಂಕಾರ, ರಜೋಗುಣದ ಅಹಂಕಾರ, ತಮೋಗುಣದ ಅಹಂಕಾರ ಅಂತ ಅದು ಸೃಷ್ಟಿಗೆ ಕಾರಣ. ಸೊ ಅಲ್ಲಿಂದ ಮತ್ತೆ ತಮೋಗುಣದಿಂದ ಇದು ಬರುತ್ತೆ, ಆಕಾಶ, ಅದು ಪಂಚಮಹಾಭೂತಗಳು, ಪಂಚತನ್ಮಾತ್ರಗಳು ಬರುತ್ತೆ. ಆಮೇಲೆ ಅಲ್ಲಿ ದ್ರವ್ಯ ಶಕ್ತಿ, ಕ್ರಿಯಾಶಕ್ತಿ, ಜ್ಞಾನ ಶಕ್ತಿ ಬರುತ್ತೆ. ಸೊ ಅದರಲ್ಲಿ ಮತ್ತೆ ಏನ್ ಹೇಳ್ತಾನೆ ಅಂತಂದ್ರೆ, ಆ ಒಂದು ರಜೋಗುಣದಿಂದ ಮತ್ತೆ
ಅದು ಆ, ರಜೋಗುಣದ ಇಂದ್ರಿಯಗಳು ಅಹಂಕಾರದಿಂದ ಇದೆಲ್ಲ ಉತ್ಪತ್ತಿ ಆಗುತ್ತೆ. ಇಲ್ಲಿ ಮುಂದೆ ಪ್ರಾಣಶಕ್ತಿ ಇಲ್ಲೂ ಅದನ್ನೆಲ್ಲ ಹೆಂಗಾಗುತ್ತೆ ಅಲ್ಲಿ ಅಂತ ಆ ತರ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಪ್ರಾಣಶಕ್ತಿ ಮತ್ತೆ ಅದು ಇಂದ್ರಿಯಗಳು ಬರುತ್ತೆ. ಆಮೇಲೆ ಅಲ್ಲಿ ಸತ್ವಗುಣದಿಂದ ದೇವತೆಗಳು ಸೆನ್ಸ್ ದೇವತೆಗಳು ಸೆನ್ಸ್ ದೇವತೆಗಳು ಮತ್ತೆ ಮನಸ್ಸು ಬರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಹೀಗೆ ಅದು ಆಮೇಲೆ ತನ್ಮಾತ್ರಗಳಿಂದ ಎಲ್ಲವೂ ಶುರು ಆಗತ್ತೆ ಟ್ರಾನ್ಸ್ಫಾರ್ಮೇಶನ್. ಭೂಮಿ, ನೀರು, ಆಕಾಶ, ಅದೆಲ್ಲ ಗಾಳಿ ಅದೆಲ್ಲ ಬರ್ತಾ ಹೋಗುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗಿ ಕಂಡಿದೆ ಅಷ್ಟೇ. ಮಾತಾಜಿ ಅದು ಯಾಕೆ ದೈವ ಆಗ್ಬಾರ್ದು? ಯಾವುದು? ಇಂದ್ರಿಯಗಳನ್ನು ನಿಯಂತ್ರಿಸುವ ದೇವತೆಗಳು ಬರ್ತಾವಲ್ವಾ ಅಲ್ಲಿ? ಸೆನ್ಸ್ ದೇವತೆಗಳು ಅದು ಬರೋದು ಮುಂದೆ ಸ್ಟೇಜ್ ಅಲ್ಲಿ. ಇಲ್ಲಿ ಕಾಲಕರ್ಮ, ಜೀವ ಸ್ವಭಾವ ಅಂತ 4 ಐಟಮ್ಸ್. ಇಲ್ಲಿ ಕಾಲಕರ್ಮ, ದೈವ ಸ್ವಭಾವ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಇದಾಗಿದೆ ಅಂದ್ರೆ ಮತ್ತೆ ಅವ್ರು ಹೇಳ್ತಾರೆ ಮಾತಾಜಿ, ಅಲ್ಲಿ ದೈವ ಅಂದ್ರೆ ಇಂದ್ರಿಯ ನಿಯಂತ್ರಿಸೋ ದೇವತೆ ಅಲ್ಲಿ ಸೃಷ್ಟಿ ಆಗ್ತಾಳೆ, ಆಮೇಲೆ ಅವಳು ಬಂದು ನಮ್ಮ ನಿಯಂತ್ರಣ ಮಾಡ್ತಾಳೆ. ಆ ದೈವದ ಬಗ್ಗೆ ಹೇಳಿರ್ಬೋದಲ್ವಾ ಅಂತ ಕೇಳ್ತಾ ಇದ್ರು. ಅವರೇ ಪ್ರಶ್ನೆ ಕೇಳಿದ್ರೆ ಗೊತ್ತಾಯ್ತು. ಏನು ಗೊತ್ತಿಲ್ಲ ಈ ಸ್ಟೇಜ್ ಅಲ್ಲಿ ಅದು ದೈವ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಅದು ಬಿಗಿನಿಂಗ್ ಸ್ಟೇಜ್ ಅಲ್ಲಿ. ಆಯ್ತು ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇನ್ ಯಾರು ಗೊತ್ತಿರೋರ್ ಕ್ಲಾರಿಟಿ ಇದ್ರೆ ಹೇಳ್ಬೋದು ಮಾತಾಜಿ, ಕೇಳಿ. ಅಲ್ಲ, ದೈವ ಅಂದ್ರೆ ಕರೆಕ್ಟ್ ಮಾತಾಜಿ. ನಾವು ದೇವ್ರು ಅದನ್ನು ಒಂದು ನಮ್ಮನ್ನ ಇದು ಮಾಡಕ್ಕೆ ಸೃಷ್ಟಿಸಿರೋ ಜೀವ ಇರ್ಬೋದು, ಅದು ಒಂದು ಅಲ್ವಾ ಮಾತಾಜಿ? ಆತರ ಸ್ಪೆಕ್ಯುಲೇಷನ್ ಮಾಡಕ್ ಆಗಲ್ಲ ಮಾತಾಜಿ. ಮೆಂಟಲ್ ಸ್ಪೆಕ್ಯುಲೇಷನ್ ಮಾಡ್ಲಿಕ್ಕೆ ಬರಲ್ಲ ಇಲ್ಲಿ. ಹಾಗಿರ್ಬಹುದು ಹೀಗಿರ್ಬಹುದು ಅಂತ ಊಹಾಪೋಹ ಅಲ್ಲ. ಇಲ್ಲಿ ಕರೆಕ್ಟ್ ಯಾವುದು ಅಂತ ಗೊತ್ತಾಗ್ಬೇಕಷ್ಟೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನು ಹೇಳುದು ಜೀವಗಳಿಗೆ ದೈವ ಅಂತ ಹೇಳಿದ್ದೆ. ಅಲ್ಲಿ ಕಾಲ, ಕರ್ಮ, ಜೀವ, ಸ್ವಭಾವ ಅಂತ ಹಾಕಿದ್ದಾರೆ. ಅದಕ್ಕೆ ಜೀವಗಳಿಗೆ ದೈವ ಅಂತ ಹಾಕಿದ್ದಾರೆ. ಪ್ರಾವಿಡೆನ್ಸ್ ಅಂದ್ರೆ ಏನು ಮಾತಾಜಿ ಅರ್ಥ? ಪ್ರಾವಿಡೆನ್ಸ್ ಅಂದ್ರೆ ಅದು ಭಗವಂತನೇ ಪ್ರಾವಿಡೆನ್ಸ್. ಇಂಗ್ಲಿಷ್ ಅಲ್ಲಿ ಕೆಲವೊಂದ್ ಕಡೆ ಪ್ರಾವಿಡೆನ್ಸ್ ಮತ್ತೆ ಎರಡು ಕೊಟ್ಟಿದ್ದಾರೆ. ಅಲ್ಲ, ನೀವು ಇಂಗ್ಲಿಷ್ ಪ್ರಾವಿಡೆನ್ಸ್ ಮತ್ತೆ ಅಥವಾ ಡೆಸ್ಟಿನಿ ಅಂತ ಕೊಟ್ಟಿದ್ದಾರೆ ಇಂಗ್ಲಿಷ್ ಅಲ್ಲಿ. ಓಕೆ. ಪ್ರಾವಿಡೆನ್ಸ್ ಆರ್ ಡೆಸ್ಟಿನಿ ಅಂದ್ರೆ ಭಗವಂತನೇ, ದೇವರೇ. ಪ್ರಾವಿಡೆನ್ಸ್ ಅಂದ್ರೆ ದೇವರೇ. ದೇವ್ರೆ ಅದೇ ಮಾತಾಡಿ. ಅವರು ಒಂದು ಇದಿರ್ಬೋದು ಅಂಶ. ಅಲ್ಲ, ಅದು ಮಾಯೆಯ ಅನಿಯತ ಸ್ಥಿತಿಗಳು ಅಂತ ಕೊಡ್ತಾನಲ್ಲ, ಅದಕ್ಕೆ ಕನ್ಫ್ಯೂಷನ್ ಮಾತಾಜಿ. ಓಕೆ ಮಾತಾಜಿ, ಇಂಗ್ಲಿಷ್ ಅಷ್ಟು ಸ್ಟ್ರಾಂಗ್ ಇಲ್ಲ ಮಾತಾಜಿ. ಅಲ್ಲಿ ಕೊಟ್ಟಿರೋದು ಕೆಲವೊಂದ್ಸತಿ ಕನ್ಫ್ಯೂಷನ್ ಆಗಿರ್ಬೋದು. ಅಲ್ಲ, ಇದನ್ನ ನಾನು ಭಾಗವತಮಲ್ಲಿ ಹೇಳಿದ್ದೆ, ಇದನ್ನ ನಾನು ನಿಮ್ಗೆ ಹೇಳಿದೆ. ಆದ್ರೆ ಇಲ್ಲಿ ಚೈತನ್ಯ ಚರಿತಾಮೃತ ಅದು ಇನ್ನೂ ಡೀಟೇಲ್ಸ್. ಚೈತನ್ಯ ಚರಿತಾಮೃತದಲ್ಲಿ ಇನ್ನೂ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅದನ್ನ ನಮ್ಗೆ ಈ ದೈವ ಹೇಳೋದನ್ನ ಶಬ್ದನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಷ್ಟೇ. ಹೌದು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ದೈವ ಅಂತ ಹೇಳಿ ಬೇರೆ ಸಹ ಹೇಳ್ತಾರಲ್ಲ ಮಾತಾಜಿ, ಇಲ್ಲಿ ಭೂತಾರಾಧನೆ ಅದಕ್ಕೆ ಸಹ ಹೇಳ್ತಾರೆ. ದೇವರು ಅಂತಾನೆ ಮಾತಾಜಿ ಅದನ್ನು. ಮಾತಾಜಿ ಮುಂದೋಗಿ ಮಾತಾಜಿ. ಅಂದ್ರೆ ಇಲ್ಲಿ ಮಾಯಾ ತತ್ವ ಅಂದ್ರೆ ಕಾರಣ ಭಾಗದಲ್ಲಿ ಏನಾಗುತ್ತೆ, ಸೃಷ್ಟಿ ಏಕೆ ಹೇಗೆ ಆರಂಭವಾಗುತ್ತೆ ಅನ್ನೋದಕ್ಕೆ 4 ಅಂಶ: ಕಾಲ, ದೈವ, ಕರ್ಮ, ಸ್ವಭಾವ. ಈ 4 ಅಂಶ ಸೃಷ್ಟಿಯೇ ಮುಖ್ಯ ಚಾಲನೆ ಕೊಡುವ ಶಕ್ತಿ. ಈ ಶಕ್ತಿಯ ಮೇಲೆ ಭಗವಂತನ ಗ್ಲಾನ್ಸ್ ಮೂಲಕ ಸೃಷ್ಟಿ ಅನ್ನೋದು ಪ್ರಾರಂಭ ಆಗುತ್ತೆ. ಇನ್ಗ್ರೇಡಿಯೆಂಟ್ಸ್ ಯಾವುದು ಅನ್ನೋದು, ಸೃಷ್ಟಿ ಯಾವುದರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಪಂಚಮಹಾಭೂತ, 11 ಇಂದ್ರಿಯಗಳು. 11 ಇಂದ್ರಿಯಗಳು ಅಂದ್ರೆ 5 ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು, ಅಹಂಕಾರ, ಪ್ರಾಣ ಮತ್ತೆ ಸೂಕ್ಷ್ಮ ಪದಾರ್ಥದಿಂದ ಈ ಸೃಷ್ಟಿ ಅನ್ನೋದು ಮಾಡಲ್ಪಟ್ಟಿದೆ. ಮತ್ತೆ ಜೀವ ಅಂದ್ರೆ ಶಕ್ತಿ. ಯಾರು ಈ ವ್ಯವಸ್ಥೆಯನ್ನ ಅನುಭವಿಸ್ತಾರೋ ಅವನು ಅವನೇನಾಗಿರ್ತಾನೆ, ಅವನು ಭಗವಂತನ ತಟಸ್ಥ ಶಕ್ತಿ ಆಗಿರ್ತಾನೆ. ಅವನು ಮಾಯೆ ಒಳಗೆ ಸಿಲುಕಿದ್ರೆ ಬಂಧನಕ್ಕೊಳಗಾಗ್ತಾನೆ. ಅದೇ ಆ ಜೀವಾತ್ಮ ಅನ್ನೋದು ಭಗವಂತನ ಕಡೆಗೆ ತಿರುಗಿದ್ರೆ ಅವನು ಮುಕ್ತಿಯನ್ನು ಹೊಂದುತ್ತಾನೆ. ಇದು ಜೀವಿಗೂ ಮತ್ತೆ ಜೀವಾತ್ಮಕ್ಕೂ ಭಗವಂತನಿಗಿರೋ ಸಂಬಂಧ. ಅಂದ್ರೆ ಇಲ್ಲಿ ಸಂಪೂರ್ಣ ಸಂಬಂಧ, ರಿಲೇಶನ್ಶಿಪ್ ಹೆಂಗಪ್ಪ ತಿಳ್ಕೊಬಹುದು ಅಂದ್ರೆ, ಭಗವಂತ ಏನ್ ಮಾಡ್ತಾರೆ, ಮಾಯೆಗೆ ಸೃಷ್ಟಿಗೆ ಚಾಲನೆ ಕೊಡ್ತಾನೆ. ಪ್ರಧಾನ ಇಂಗ್ರೇಡಿಯೆಂಟ್ಸ್ ಪದಾರ್ಥ ಒದಗಿಸೋದು ಸಹ ಮಾಯನೆ. ಈ 2 ಕೆಲಸನೂ ಮಾಯನೆ ಮಾಡುತ್ತೆ. ಅದರಿಂದ ಜಗತ್ತು ಅನ್ನೋದು ನಿರ್ಮಾಣ ಆಗುತ್ತೆ. ಆ ಜಗತ್ತಿನೊಳಗೆ ಜೀವ ಅನ್ನೋದು ಸೇರ್ಕೊಂಡು ಅದು ಏನು ಒಂದು ಬಗೆಯ ಸುಖ ದುಃಖಗಳನ್ನ ಅನುಭವಿಸುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 59. ಜಗತ್ ಕಾರಣ ನಹಿ ಪ್ರಕೃತಿ ಜಡ ರೂಪ शक्ति संचारी तारे कृष्णा करे कृपा
ಏನಾದ್ರು ಹೇಳಿದ್ರ ಯಾರಾದ್ರು? ಹರೇ ಕೃಷ್ಣ. ಓಕೆ, ಏನೋ ಸುಭಾಂಗಿ ಮಾತಾಜಿ ಓದಿ. ಸುಭಾಂಗಿ ಕೃಷ್ಣಕಾಂತ್. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 59. ಜಗತ್ ಕಾರಣ ಹೇ ಪ್ರಕೃತಿ ಜಡ ರೂಪ ಶಕ್ತಿ ಸಂಚಾರಿ ತಾರೆ ಕೃಷ್ಣ ಕರೆ ಕೃಪಾ. ಜಗತ್ ಐಹಿಕ ಜಗತ್ತು ಕಾರಣ ನಹೆ ಆಗೋದಿಲ್ಲ. ಪ್ರಕೃತಿ ಐಹಿಕ ಪ್ರಕೃತಿ ಜಡ ರೂಪ ನಿಷ್ಕ್ರಿಯವಾದ ರೂಪ ಶಕ್ತಿ ಸಂಚರಿಯ ತುಂಬುವುದು ತಾರೆ ಜಡ ಐಹಿಕ ಪ್ರಕೃತಿಗೆ ಕೃಷ್ಣ ಪ್ರಭು ಕೃಷ್ಣನು ಕರೆ ತೋರಿಸುತ್ತಾನೆ ಕೃಪೆಯನ್ನು. ಅನುವಾದ ಶೀಲ ಪ್ರಪಾದಿಗೆ ಜಯವಾಗಲಿ. ಪ್ರಕೃತಿಯು ಜಡ ಮತ್ತು ನಿಷ್ಕ್ರಿಯವಾದುದರಿಂದ ಐಹಿಕ ಜಗತ್ತಿಗೆ ಅದು ದಿಢವಾದ ಕಾರಣವಲ್ಲ. ಆದರೆ ಪ್ರಭು ಕೃಷ್ಣನು ಜಡವಾದ ನಿಷ್ಕ್ರಿಯವಾದ ಪ್ರಕೃತಿಗೆ ತನ್ನ ಶಕ್ತಿಯನ್ನು ತುಂಬುವ ಮೂಲಕ ಕೃಪೆ ತೋರುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಅಂದ್ರೆ ಇಲ್ಲಿ ನಮ್ಗೆ ಗೊತ್ತಾಯ್ತು ಈಗ ಇಂದಿನ ದಿನ ಪ್ರಕೃತಿ ಅನ್ನೋದು ಜಡ ಸ್ವರೂಪ ಆಗಿರುತ್ತೆ, ಅದಕ್ಕೆ ನಿಜವಾದ ಶಕ್ತಿ ಅನ್ನೋದು ಇರೋದಿಲ್ಲ ಅಂತ. ಆದ್ರಿಂದ ಅದು ಜಗತ್ತಿಗೆ ಯಾವುದೇ ಸೃಷ್ಟಿ ಮಾಡಕ್ ಸಾಧ್ಯ ಇಲ್ಲ. ಆದ್ರಿಂದ ಆ ಸೃಷ್ಟಿ ಆಗ್ಬೇಕು ಅನ್ನೋದಕ್ಕೆ ಕೃಷ್ಣ ಏನ್ ಮಾಡ್ತಾನೆ, ಅದರೊಳಗೆ ಪ್ರವೇಶ ಮಾಡಿ ಅದಕ್ಕೆ ಕೃಪೆ ತೋರಿ ಅದನ್ನ ಸಕ್ರಿಯಗೊಳಿಸ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಕೃತಿಯ ಸ್ವಭಾವ ಏನಾಗಿರುತ್ತೆ, ಅದು ಪ್ರಕೃತಿಯ ಸ್ವಭಾವ ಅನ್ನೋದು ಜಡ, ಅಂದ್ರೆ ಅದಕ್ಕೆ ಜೀವ ಅನ್ನೋದು ಇರೋದಿಲ್ಲ. ಅದು ಸ್ವತಂತ್ರವಾಗಿ ಯಾವುದೇ ಕ್ರಿಯೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಪ್ರಕೃತಿ ಅನ್ನೋದು ಜಗತ್ತಿನ ನಿರ್ಮಾಣಕ್ಕೆ ನಿಜವಾದ ಕಾರಣ ಅಲ್ಲ. ಅದು ಕೇವಲ ಮೆಟೀರಿಯಲ್ ಮಾತ್ರ, ಪದಾರ್ಥ ಮಾತ್ರ. ಅದಕ್ಕೆ ಆ ಪದಾರ್ಥಕ್ಕೆ ಏನ್ ಬೇಕು, ಕೃಷ್ಣನ ಕೃಪೆ ಸಿಕ್ಕಿದಾಗ ಕೃಷ್ಣನು ತನ್ನ ಒಂದು ಶಕ್ತಿ ಅಥವಾ ಒಂದು ಎನರ್ಜಿ ಮೂಲಕ ಆ ಪ್ರಕೃತಿಯನ್ನ ಪ್ರವೇಶ ಮಾಡ್ತಾನೆ. ಇದರಿಂದ ಪ್ರಕೃತಿ ಅನ್ನೋದು ಸಕ್ರಿಯವಾಗುತ್ತೆ. ಅದಕ್ಕೆ ಶಕ್ತಿ ಸಂಚಾರ ಅಂತ ಹೇಳಿದ್ರೆ ಈ ಶಕ್ತಿಯನ್ನು ತುಂಬ್ತಾನೆ. ಅದಿರ್ಲಿಲ್ಲ ಅಂದ್ರೆ ಪ್ರಕೃತಿ ಸೃಷ್ಟಿ ಕಾರ್ಯ ಅನ್ನೋದು ನಡೆಯೋದಿಲ್ಲ. ಆದ್ರಿಂದ ನಾವು ಏನ್ ತಿಳ್ಕೊಬೇಕಿಲ್ಲಿ ಅಂದ್ರೆ ಕೃಷ್ಣ ಅನ್ನೋನು ಮುಖ್ಯ ಕಾರಣ, ಎಫಿಷಿಯಂಟ್ ಕಾಸ್. ಪ್ರಕೃತಿ ಅನ್ನೋದು ಉಪದಾನ ಕಾರಣ, ಮೆಟೀರಿಯಲ್ ಕಾಸ್. ಮಾಯೆ ಅಸಹಾಯಕತೆ, ಅದಕ್ಕೆ ಸ್ವತಂತ್ರ ಅನ್ನೋದು ಇರಲ್ಲ. ಅದು ಸಂಪೂರ್ಣವಾಗಿ ಭಗವಂತನ ಮೇಲೆ ಅವಲಂಬಿತವಾಗಿರುತ್ತೆ. ಅಂದ್ರೆ ಈ ಪ್ರಕೃತಿ ಅನ್ನೋದು ನಿಷ್ಕ್ರಿಯವಾಗಿರುತ್ತೆ. ಈ ಜಡ ಪ್ರಕೃತಿಗೆ ಕೃಷ್ಣ ಅನ್ನೋ ಶಕ್ತಿ ಕೊಟ್ಟಾಗ ಜಗತ್ತಿನ ಸೃಷ್ಟಿ ಆಗುತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ನಾವು ಏನ್ ತಿಳ್ಕೊಬಹುದು, ಅಂತಿಮ ಸತ್ಯ ಏನು ಅಂದ್ರೆ ಭಗವಂತನೇ ನಿಜವಾದ ಕಾರಣ, ಪ್ರಕೃತಿ ಕೇವಲ ಸಾಧನ ಮಾತ್ರ ಅನ್ನೋದು ಈ ಶ್ಲೋಕದಿಂದ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಶಕ್ತಿ ಪ್ರಕೃತಿ ಹಯ ಗೌಣ ಕಾರಣ ಅಗ್ನಿ ಶಕ್ತಿ ಪರಾಯ ಚರಣ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಬೇಕಾ ಮಾತಾಜಿ? ಹಾ, ಜೀವಿಯು ಪ್ರಾಥಮಿಕವಾಗಿ ಎಲ್ಲಿಂದನಾ? ಅಲ್ಲ, ಶ್ಲೋಕ 60 ಓದಿ ಅಂತ. 60 ಮಾತಾಜಿ ಸ್ಕ್ರೀನ್ 411 ಪೇಜ್ ಅಲ್ಲಿ ಉಂಟು. ಅದು 59 ಇದೆ ಮಾತಾಜಿ ಶ್ಲೋಕ. ಹಾಗೆ ಇದೆ, ಚೇಂಜ್ ಆಗಿಲ್ಲ ಮಾತಾಜಿ. ಇವಾಗ ಚೇಂಜ್ ಆಯ್ತು. ಈಗ ಓದ್ತೀನಿ ಮಾತಾಜಿ. ಕೃಷ್ಣ ಶಕ್ತಿ ಪ್ರಕೃತಿಯ ಹಯ ಗೌಣ ಕಾರಣ ಅಗ್ನಿ ಶಕ್ತಿ ಲೋಹ ಏಚೆ ಕರ ಏಣ. ಕೃಷ್ಣ ಪಕ್ಷೆ ಕೃಷ್ಣ ಶಕ್ತಿ, ಸಣ್ಣಗಿದೆ ಅಕ್ಷರ, ಸ್ವಲ್ಪ ದೊಡ್ಡದು ಮಾಡ್ಕೊಳ್ತೇನೆ. ಕೃಷ್ಣನ ಶಕ್ತಿಯಿಂದ ಪ್ರಕೃತಿ ಐಕ ಪ್ರಕೃತಿಯು ಹಯ ಆಗುತ್ತದೆ. ಗೌಣ ಪರೋಕ್ಷ, ಕಾರಣ ಅಗ್ನಿಶಕ್ತಿಯಿಂದ ಲೋಹ ಕಬ್ಬಿಣ ಏಚೆ ಅಂತ ಕರೆಯೇ ಆಗುತ್ತದೆ. ಚಾರಣ ಶಕ್ತಿಶಾಲಿಯಾಗಿ ಕೆಂಪಗೆ ಕಾಯುವುದು. ಅನುವಾದ: ಹೀಗೆ ಪ್ರಕೃತಿಯು ಅಗ್ನಿಯ ಶಕ್ತಿಯಿಂದ ಕೆಂಪಗೆ ಕಾಯುವ ಕಬ್ಬಿಣದಂತೆ ಪ್ರಭು ಕೃಷ್ಣನ ಶಕ್ತಿಯಿಂದ ದ್ವಿತೀಯ ಕಾರಣವಾಗುತ್ತದೆ. ಮೇಲೆ ಮಾಡ್ತೇನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಅಂದ್ರೆ ಇಲ್ಲಿ ಕೃಷ್ಣ ಅನ್ನೋ ಶಕ್ತಿಯಿಂದ ಪ್ರಕೃತಿ ದ್ವಿತೀಯ ಅಂದ್ರೆ ಶಕುಂತಳೆ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಕೃಷ್ಣನ ಶಕ್ತಿಯಿಂದ ಈ ಪ್ರಕೃತಿ ಅನ್ನೋದು ದ್ವಿತೀಯ ಗೌಣ ಕಾರಣ ಆಗುತ್ತೆ, ಸೆಕೆಂಡ್ ಕಾರಣ ಆಗುತ್ತೆ ಸೃಷ್ಟಿ ಆಗೋದಕ್ಕೆ. ಹೇಗೆ ಅಂದ್ರೆ ಅದಕ್ಕೊಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಬೆಂಕಿಯ ಶಕ್ತಿಯಿಂದ ಕಬ್ಬಿಣಕ್ಕೆ ಹೆಂಗೆ ಸುಡೋ ಸಾಮರ್ಥ್ಯ ಬರುತ್ತೋ ಅದೇ ತರ ಕೃಷ್ಣನ ಶಕ್ತಿಯಿಂದ ಪ್ರಕೃತಿಗೆ ಸೃಷ್ಟಿ ಮಾಡುವಂತ ಸಾಮರ್ಥ್ಯ ಸಿಗುತ್ತೆ. ಅದರಿಂದ ಪ್ರಕೃತಿಯ ಸ್ಥಾನ ಅನ್ನೋದೇನು ಸೆಕೆಂಡರಿ ಕಾಸ್ ಆಗಿರುತ್ತೆ. ಕೃಷ್ಣ ಅನ್ನೋನೇ
ಕೃಷ್ಣನ ಶಕ್ತಿನೇ ಪ್ರಮುಖ ಕಾರಣ, ಪ್ರಕೃತಿ ಅನ್ನೋದು ಗೌಣ ಕಾರಣ ಆಗುತ್ತೆ. ಪ್ರಥಮ ಕಾರಣ ಕೃಷ್ಣ, ಎರಡನೇ ಕಾರಣ ಗೌಣ ಕಾರಣ ಪ್ರಕೃತಿ, ಅದು ಸ್ವತಂತ್ರ ಅಲ್ಲ. ಕೃಷ್ಣ ಅನ್ನೋನೇ ಪ್ರಧಾನ ಕಾರಣ, ಪ್ರಕೃತಿ ಅನ್ನೋದು ದ್ವಿತೀಯ ಕಾರಣ. ಯಾಕೆ ಅಂದ್ರೆ ಅದು ಕೃಷ್ಣನ ಮೇಲೆ ಅವಲಂಬನೆ ಆಗಿರೋದ್ರಿಂದ, ಈ ಶಕ್ತಿ ಕೃಷ್ಣನಿಂದ ಶಕ್ತಿ ಪಡೆಯೋದ್ರಿಂದ ಇದು ಗೌಣ ಕಾರಣ ಆಗುತ್ತೆ. ಪ್ರಕೃತಿ ಸ್ವತಂತ್ರವಾಗಿ ಕೃಷ್ಣನಿಂದ ಸ್ವತಂತ್ರವಾಗಿ ಏನು ಮಾಡಕ್ ಸಾಧ್ಯ, ಯಾವುದೇ ಕಾರ್ಯ ಮಾಡಕ್ ಸಾಧ್ಯ ಇಲ್ಲ. ಅದು ಶಕ್ತಿಯನ್ನ ಕೃಷ್ಣನಿಂದ ಪಡ್ಕೋಬೇಕು. ಹೇಗೆ ಕಬ್ಬಿಣಕ್ಕೆ ಸ್ವತಂತ್ರವಾಗಿ ಸುಡುವಂತ ಶಕ್ತಿ ಇರಲ್ಲ, ಆದ್ರೆ ಬೆಂಕಿ ಸಂಪರ್ಕಕ್ಕೆ ಬಂದಾಗ ಅದು ಕೆಂಪುಗಾಗಿ ಸುಡುವಂತ ಸಾಮರ್ಥ್ಯ ಪಡೆಯುತ್ತೆ. ಅದೇ ತರ ಪ್ರಕೃತಿನೂ ಸಹ ಕೃಷ್ಣನಿಂದ ಶಕ್ತಿ ಪಡ್ಕೊಂಡು ಕಾರ್ಯನಿರ್ವಹಣೆ ಮಾಡುತ್ತೆ. ನೇರವಾಗಿ ಅದಕ್ಕೆ ಸ್ವತಂತ್ರವಾಗಿ ಶಕ್ತಿ ಇಲ್ಲ. ಆದ್ರಿಂದ ಈ ಮಾಯೆಯ ಕಾರ್ಯವಿಧಾನ ಏನಪ್ಪಾ ಅಂದ್ರೆ, ಮಾಯೆ ಅನ್ನೋದು ನೇರ ಕಾರಣ ಆಗಕ್ ಯಾವಾಗೂ ಸಾಧ್ಯ ಇಲ್ಲ. ಅದು ಕೇವಲ ಒಂದು ಮೀಡಿಯಂ, ಒಂದು ಮಾಧ್ಯಮವಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಈ ಕಾರಣದಲ್ಲಿ ಒಂದು ಎಫಿಷಿಯಂಟ್ ಕಾಸ್ ಅಂದ್ರೆ ನಿರ್ಮಾತೃ ಕೃಷ್ಣ, ಮೆಟೀರಿಯಲ್ ಕಾಸ್ ಅಂದ್ರೆ ಅದು ಪ್ರಕೃತಿ ಪದಾರ್ಥ ಆಗಿರುತ್ತೆ. ಮೂಲ ಅಂದ್ರೆ ಇದಕ್ಕೆ ಒಂದು ಹೇಳ್ಬೇಕು ಅಂದ್ರೆ ಕೃಷ್ಣನೇ ಮೂಲ ಕಾರಣ. ಪ್ರಕೃತಿ ಅನ್ನೋದು ಶಕ್ತಿ ಪಡೆದ ನಂತರ ಸೃಷ್ಟಿ ಕಾರ್ಯ, ಜಗತ್ತಿನ ಸೃಷ್ಟಿ ಅನ್ನೋದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಪ್ರಕೃತಿ ಅನ್ನೋದು ಗೌಣ ಕಾರಣ ಆದ್ರೆ ಕೃಷ್ಣ ಅನ್ನೋದು ಮೂಲ ಕಾರಣ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಪ್ರಕೃತಿ ಕೃಷ್ಣನಿಂದ ಶಕ್ತಿ ಪಡ್ಕೊಂಡಾಗ ಮಾತ್ರ ಈ ಸೃಷ್ಟಿ ಕಾರ್ಯ ಅನ್ನೋದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಭಗವಂತನ ಶಕ್ತಿ ಇರ್ಲಿಲ್ಲ ಅಂದ್ರೆ ಯಾವುದೇ ಕಾರ್ಯ ನಿರ್ವಹಣೆ ಮಾಡಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 61. ಆತ ಏವ ಕೃಷ್ಣ ಮೂಲ ಜಗತ್ ಕಾರಣ, ಪ್ರಕೃತಿ ಕಾರಣ ಈಚೆ ಆ ಜಗಲಸ್ತನ. ಪ್ರವೀಣ ಮಾತಾಜಿ. ಪ್ರವೀಣ ಎನ್. ಹರೇ ಕೃಷ್ಣ ಮಾತಾಜಿ. ಆ ಶ್ಲೋಕ 61. ಏತ ಏವ ಕೃಷ್ಣ ಮೂಲ ಜಗತ್ ಕಾರಣ, ಪ್ರಕೃತಿ ಕಾರಣ ಯೈಷೇ ಅಜಗಲಸ್ತನ. ಅತ ಏವ ಆದ್ದರಿಂದ ಪ್ರಭು ಕೃಷ್ಣನು ಮೂಲ ಜಗತ್ ಕಾರಣ ಬ್ರಹ್ಮಾಂಡದ ವ್ಯಕ್ತ ರೂಪಕ್ಕೆ ಕಾರಣನು. ಪ್ರಕೃತಿ ಐಹಿಕ ಪ್ರಕೃತಿಯು ಕಾರಣ ಯೈಛೆ ಯಥಾ ರೂಪವಾಗಿ, ಅಜಗಲಸ್ತನ ಮೇಕೆಯ ಕೊರಳಲ್ಲಿರುವ ಮೊಲೆ ತೊಟ್ಟುಗಳು. ಅನುವಾದ. ಆದ್ದರಿಂದ ಪ್ರಭು ಕೃಷ್ಣನು ಬ್ರಹ್ಮಾಂಡದ ವ್ಯಕ್ತ ರೂಪಕ್ಕೆ ಮೂಲ ಕಾರಣನು. ಪ್ರಕೃತಿಯು ಮೇಕೆಯ ಕೊರಳಿನಲ್ಲಿರುವ ಮೊಲೆಗಳ ಹಾಗೆ ಅವು ಹಾಲನ್ನು ಕೊಡುವುದಿಲ್ಲ. ಭಾವಾರ್ಥ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಘಟಕಾಂಶಗಳನ್ನು ಒದಗಿಸುವ ಭಾಗವಾಗಿ ಪ್ರಧಾನ ಅಥವಾ ಪ್ರಕೃತಿ ಮತ್ತು ಅನಿಯತ ಭಾಗವಾಗಿ ಮಾಯಾ ಇವುಗಳಿಂದ ಕೂಡಿದ ಬಾಹ್ಯ ಶಕ್ತಿಯನ್ನು ಮಾಯಾಶಕ್ತಿ ಎಂದು ಕರೆಯುತ್ತಾರೆ. ಐಹಿಕ ವ್ಯಕ್ತ ರೂಪಕ್ಕೆ ಜಡ ಐಹಿಕ ಪ್ರಕೃತಿಯು ದಿಟವಾದ ಕಾರಣವಲ್ಲ. ಏಕೆಂದರೆ ಕೃಷ್ಣನ ಸ್ವಂಶ ವಿಸ್ತರಣೆಯಾದ ಕಾರಣಾರ್ಣವಶಾಹಿ ಮಹಾವಿಷ್ಣುವು ಎಲ್ಲಾ ಘಟಕಾಂಶಗಳನ್ನು ಕ್ರಿಯಾಶೀಲಗೊಳಿಸುತ್ತಾನೆ. ಈ ರೀತಿಯಲ್ಲಿ ಘಟಕಾಂಶಗಳನ್ನು ಒದಗಿಸುವಂತಹ ಶಕ್ತಿಯು ಐಹಿಕ ಪ್ರಕೃತಿಗೆ ದೊರೆಯುತ್ತದೆ. ಇಲ್ಲಿ ಕೊಟ್ಟಿರುವ ಸಾದೃಶ್ಯವೆಂದರೆ ಕಬ್ಬಿಣಕ್ಕೆ ಶಾಖದ ಅಥವಾ ಸುಡುವ ಶಕ್ತಿ ಇಲ್ಲ. ಆದರೆ ಬೆಂಕಿಯ ಸಂಪರ್ಕಕ್ಕೆ ಬಂದ ಮೇಲೆ ಕಬ್ಬಿಣವು ಕೆಂಪಗೆ ಕಾಯುತ್ತದೆ. ಶಾಖವನ್ನು ಕೊಡುವ ಮತ್ತು ಬೇರೆಯದನ್ನು ಸುಡುವ ಶಕ್ತಿಯನ್ನು ಗಳಿಸುತ್ತದೆ. ಐಹಿಕ ಪ್ರಕೃತಿಯು ಕಬ್ಬಿಣದ ಹಾಗೆ ವಿಷ್ಣುವಿನ ಸ್ಪರ್ಶವಿಲ್ಲದೆ ಅದು ಸ್ವತಂತ್ರವಾಗಿ ವ್ಯವಹರಿಸಲಾರದು. ವಿಷ್ಣುವನ್ನು ಇಲ್ಲಿ ಬೆಂಕಿಗೆ ಹೋಲಿಸಲಾಗಿದೆ. ಪ್ರಭು ವಿಷ್ಣುವು ತನ್ನ ಕಟಾಕ್ಷದ ಶಕ್ತಿಯಿಂದ ಐಹಿಕ ಪ್ರಕೃತಿಯನ್ನು ಸಚೇತನಗೊಳಿಸುತ್ತಾನೆ. ಆಗ ಕೆಂಪಗೆ ಕಾದ ಕಬ್ಬಿಣವು ಹೇಗೆ ಶಾಖವನ್ನು ನೀಡಬಲ್ಲದು, ಹಾಗೆ ಕಬ್ಬಿಣದಂತಹ ಐಹಿಕ ಪ್ರಕೃತಿಯು ವಸ್ತುಗಳನ್ನು ಒದಗಿಸುವ ನಿಯೋಗಿಯಾಗುತ್ತದೆ. ಐಹಿಕ ಪ್ರಕೃತಿಯು ಸ್ವತಂತ್ರವಾಗಿ ಐಹಿಕ ಘಟಕಾಂಶಗಳನ್ನು ಒದಗಿಸುವ ನಿಯೋಗಿ ಆಗಲಾರದು. ಇದನ್ನು ಶ್ರೀಮದ್ ಭಾಗವತದಲ್ಲಿ 3.23 ಅಧ್ಯಾಯ 3ನೇ ಸ್ಕಂದ 28ನೇ ಅಧ್ಯಾಯ ಹಾಗೂ 40ನೇ ಶ್ಲೋಕ. ದೇವೋತ್ತಮ
ದೇವೋತ್ತಮನ ಒಂದು ಅವತಾರವಾದ ಶ್ರೀ ಕಪಿಲ ದೇವನು ಇನ್ನೂ ಹೆಚ್ಚು ಸ್ಪಷ್ಟವಾಗಿ ವಿವರಿಸಿದ್ದಾನೆ. ಮಾತಾಜಿ ಓದುದ ಮಾತಾಜಿ ಮುಂದಕ್ಕೆ? ಅಲ್ಲಿ POCOM6PRO5G ಯಾರದು ಓದ್ತೀರಾ? ಇನ್ನೊಬ್ಬರಿದ್ದಾರೆ ಮೋಟೋ G82G ಓದ್ತೀರಾ? ಅವ್ರು ಓದದಿದ್ರೆ ಓದಿ ಮಾತಾಜಿ. ನಾನು ಓದ್ಲಾ ಮಾತಾಜಿ? ಕೃಷ್ಣ ಮಾತಾಜಿ. ಮಂಜುಳನ ಮಾತಾಜಿ. ಹಾ ಓದಿ ಮಾತಾಜಿ. ಯಾವ್ದು ಇಲ್ಲಿಂದನಾ? ಶ್ಲೋಕ ನೀವು ಪ್ರವೀಣ ಮಾತಾಜಿ ಓದಿ ಬಿಡಿ. ಆ ಮಾತಾಜಿ. ಯತೋನ್ಮುಖಾದ್ ವಿಸ್ಫುಲಿಂಗಾದ್ ಧೂಮಾದ್ ವಾಪಿ ಸ್ವಸಂಭವಾತ್ ಅಪಿ ಆತ್ಮತ್ವೇನಾಭಿಮತಾದ್ ಯಥಾಗ್ನಿ ಪೃಥಗ್ ಉನ್ಮುಖಾತ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಓದಿ ಮಾತಾಜಿ. ಹರೇ ಮಂಜುಳ. ಹೊಗೆ ಉರಿಯುವ ಮರದ ತುಂಡು ಮತ್ತು ಕಿಡಿಗಳು ಎಲ್ಲವನ್ನೂ ಒಟ್ಟಾಗಿ ಅಗ್ನಿಯ ಘಟಕಾಂಶಗಳೆಂದು ಪರಿಗಣಿಸಿದರೂ ಉರಿಯುವ ಮರದ ತುಂಡು ಅಗ್ನಿಗಿಂತ ಬೇರೆ ಮತ್ತು ಸ್ಕ್ರೋಲ್ ಮಾಡಬೇಕು. ಮತ್ತು ಹೊಗೆಯು ಉರಿಯುವ ಮರದ ತುಂಡಿಗಿಂತ ಬೇರೆ. ಐಹಿಕ ಧಾತುಗಳು ಭೂಮಿ, ನೀರು, ಬೆಂಕಿ ಇತ್ಯಾದಿ ಹೊಗೆಯ ಹಾಗೆ, ಜೀವಿಗಳು ಕಿಡಿಗಳ ಹಾಗೆ ಮತ್ತು ಪ್ರಧಾನ ಎಂದು ಹೆಸರಾದ ಐಹಿಕ ಪ್ರಕೃತಿಯು ಉರಿಯುವ ಮರದ ತುಂಡಿನ ಹಾಗೆ. ಆದರೆ ಇವುಗಳೆಲ್ಲವೂ ದೇವೋತ್ತಮ ಪರಮ ಪುರುಷನಿಂದ ಶಕ್ತಿಯನ್ನು ಸ್ವೀಕರಿಸುತ್ತವೆ. ಹೀಗೆ ಅವು ತಮ್ಮ ವೈಯಕ್ತಿಕ ಸಾಮರ್ಥ್ಯವನ್ನು ವ್ಯಕ್ತಪಡಿಸಲು ಸಮರ್ಥವಾಗುತ್ತವೆ. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ ದೇವೋತ್ತಮ ಪರಮಪುರುಷನೇ ಎಲ್ಲ ವ್ಯಕ್ತ ರೂಪಗಳಿಗೆ ಮೂಲ. ದೇವೋತ್ತಮ ಪರಮಪುರುಷನ ಕಟಾಕ್ಷದಿಂದ ಕ್ರಿಯಾಶೀಲಗೊಳಿಸಿದಾಗ ಮಾತ್ರ ಐಹಿಕ ಪ್ರಕೃತಿಯು ಧಾತುಗಳನ್ನು ಒದಗಿಸಬಲ್ಲದು. ಸಾಕ ಮಾತಾಜಿ? ಹರೇ ಕೃಷ್ಣ. ಪುರುಷನ ವೀರ್ಯದಿಂದ ಗರ್ಭ ತಳೆದ ಮೇಲೆ ಮಾತ್ರ ಸ್ತ್ರೀಯು ಮಗುವನ್ನು ಪ್ರಸವಿಸಬಲ್ಲಳು. ಹಾಗೆಯೇ ಐಹಿಕ ಪ್ರಕೃತಿಯು ಮಹಾವಿಷ್ಣುವಿನ ಕಟಾಕ್ಷಕ್ಕೆ ಈಡಾದ ಬಳಿಕ ಐಹಿಕ ಧಾತುಗಳನ್ನು ಒದಗಿಸಬಲ್ಲುದು. ಆದ್ದರಿಂದ ದೇವೋತ್ತಮ ಪರಮಪುರುಷನ ಮೇಲ್ವಿಚಾರಕತ್ವದಿಂದ ಬೇರೆಯಾಗಿ ಪ್ರಧಾನವು ಸ್ವತಂತ್ರವಾಗಿ ವ್ಯವಹರಿಸಲಾರದು. ಇದನ್ನು ಭಗವದ್ಗೀತೆಯಲ್ಲಿ 9.10 ಖಚಿತಪಡಿಸಲಾಗಿದೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಸಮಸ್ತ ಐಹಿಕ ಶಕ್ತಿಯಾದ ಪ್ರಕೃತಿಯು ಪ್ರಭುವಿನ ಮೇಲ್ವಿಚಾರಣೆಯಲ್ಲಿ ಅಧೀನವಾಗಿ ಕೆಲಸ ಮಾಡುತ್ತದೆ. ಐಹಿಕ ಧಾತುಗಳ ಮೂಲ ಆಕಾರವು ಕೃಷ್ಣ. ನಾಸ್ತಿಕರಾದ ಕೇಳುದಿಲ್ಲ ಮಾತಾಜಿ. ಆದ್ದರಿಂದ ನಿಷ್ಪ್ರಯೋಜಕ. ಅದು ಮೇಕೆಯ ಕೊರಳಿನ ಯಾವುದು ಮತ್ತು ನಿಷ್ಪ್ರಯೋಜಕ. ಅದು ಮೇಕೆಯ ಕೊರಳಿನಲ್ಲಿ ಜೋತಾಡುತ್ತಿರುವ ಮೊಲೆಗಳಿಂದ ಹಾಲು ಕರೆಯುವ ಪ್ರಯತ್ನದ ಹಾಗೆ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ ಮಾತಾಜಿ? ಹಾ ಕೇಳಿಸ್ತಿದೆ ಮಾತಾಜಿ. ಹೇಳಿ ಓದಿ ಮಾತಾಜಿ. ಕೇಳಿಸ್ತಿದೆ. ಆಯ್ತು, ಅವ್ರದ್ದು ಓದಿ ಆಯ್ತು. ಹರೇ ಕೃಷ್ಣ. ಅಂದ್ರೆ ಈ ಶ್ಲೋಕದಲ್ಲಿ ಕೃಷ್ಣನೇ ಜಗತ್ತಿನ ಮೂಲ ಕಾರಣ, ಪ್ರಕೃತಿ ಕಾರಣ ಅಲ್ಲ. ಪ್ರಕೃತಿ ಕಾರಣ ಅಂತ ನಾವೇನಾದ್ರು ಭಾವಿಸ್ತೀವಿ ಅಂದ್ರೆ ಅದು ಅಜಗಲ ಸ್ತನದಂತೆ, ಅಂದ್ರೆ ಆಡುಗಿನ ಕುತ್ತಿಗೆಯಲ್ಲಿ ಸ್ತನದಂತೆ ಉಬ್ಬಿರುವಂತ ಇದಿರುತ್ತಂತೆ. ಆದ್ರೆ ಅದರಿಂದ ನಮ್ಗೇನು ಸ್ತನ ಅಂದ್ರೆ ಹಾಲು ಬರ್ಬೇಕು, ಆದ್ರೆ ಆಡಿನ ಕುತ್ತಿಗೆಯಲ್ಲಿರುವಂತ ಅದು ಅದೇ ತರ ಕಾಣಿಸ್ಬೋದು, ಆದ್ರೆ ಅಲ್ಲಿಂದ ಹಾಲು ಬರಲ್ವಲ್ಲ. ಆ ತರ ಆಗುತ್ತೆ. ನಾವು ಪ್ರಕೃತಿನೇ ಎಲ್ಲದಕ್ಕೂ ಕಾರಣ ಅಂತ ತಿಳ್ಕೊಂಡ್ರೆ ನಮ್ಮ ಚಿಂತನೆ ಅನ್ನೋದು ಅಜಗಲ ಸ್ತನದಂತೆ ಫಲಕಾರಿ ಆಗೋದಿಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದರಿಂದ ನಮ್ಗೇನ್ ಗೊತ್ತಾಗುತ್ತೆ, ಈ ಜಗತ್ತಿಗೆ ಕೃಷ್ಣನೇ ಮೂಲ ಕಾರಣ. ಪ್ರಕೃತಿ ಕಾರಣ ಅಂತ ಕಾಣಿಸ್ಬೋದು ನಮ್ಗೆ, ಆದ್ರೆ ಆ ತರ ಕಾಣಿಸಿ ನಾವೇನಾದ್ರು ಚಿಂತನೆ ಮಾಡಿದ್ರೆ ಅದು
ಅದರಿಂದ ಬರುವಂತ ಪ್ರಯೋಜನ ಏನಾಗುತ್ತೆ, ಅದೇ ಚಿಂತನೆ ಇಟ್ಕೊಂಡು ನಾವು ಏನೇ ಪ್ರಯೋಗ ಮಾಡಿದ್ರೇನು ಅದು ಅಜಗಲ ಸ್ತನದ ಅಂದ್ರೆ ಆಡುಗಲ ಕುತ್ತಿಗೆಯಲ್ಲಿ ಸ್ತನದಂತೆ ಇದ್ರೇನು ಅದರಿಂದ ಹೆಂಗ್ ಹಾಲು ಬರಲ್ವೋ ಅದೇ ತರ ನಿಷ್ಪ್ರಯೋಜಕ ಆಗುತ್ತೆ. ನಮ್ಮ ಎಕ್ಸ್ಪೆರಿಮೆಂಟ್ಸ್ ಅಥವಾ ಏನು ಯೋಚನೆ ಮಾಡಿರ್ತೀವೋ ಆ ಯೋಚನೆ ಎಲ್ಲ ನಿಷ್ಪ್ರಯೋಜಕ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಜಗತ್ತಿನ ಸೃಷ್ಟಿಗೆ ನಿಜವಾದ ಕಾರಣ ಕೃಷ್ಣ, ಎಲ್ಲಾ ಶಕ್ತಿಗಳಿಗೆ ಮೂಲನೂ ಅವನೇ. ಪ್ರಕೃತಿ ನಮ್ಗೆ ಹಿಂದಿನ ಶ್ಲೋಕದಲ್ಲೆಲ್ಲ ತಿಳ್ಕೊಂಬಿಡಿ, ಪ್ರಕೃತಿ ಸ್ವತಂತ್ರವಾಗಿ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ, ಅದು ಕೇವಲ ಒಂದು ಸಾಧನವಾಗಿ ಮಾತ್ರ ಕೆಲಸ ಮಾಡುತ್ತೆ. ಹರೇ ಕೃಷ್ಣ ಮಾತಾಜಿ. ಒಂದು ನಿಮಿಷ, ಪ್ರವೀಣಾ ಮಾತಾಜಿ ಅಥವಾ ಲಲಿತಾ ಮಾತಾಜಿ ಅಟೆಂಡೆನ್ಸ್ ಹಾಕಿ ಮಾತಾಜಿ ಲಿಂಕ್ ಹಾಕ್ತೀನಿ ಮಾತಾಜಿ. ಕಂಟಿನ್ಯೂ ಮಾಡಿ ಮಾತಾಜಿ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ಈ ತತ್ವದ ಅರ್ಥ ಏನಂದ್ರೆ ಪ್ರಕೃತಿ ನಿಜವಾದ ಕೆಲಸ ಮಾಡುತ್ತೆ ಅಂತ ನಮಗೆ ಕಾಣಿಸ್ಬೋದು, ಆದ್ರೆ ನಿಜವಾದ ಶಕ್ತಿ ಎಲ್ಲಿಂದ ಬರ್ತಾ ಇದೆ, ಪ್ರಕೃತಿಗೆ ಕೃಷ್ಣನಿಂದಾನೇ ಬರ್ತಾ ಇದೆ. ಯಾಕೆ ಅಂದ್ರೆ ಮಾಯಾಶಕ್ತಿ ಅನ್ನೋದು ಸ್ವತಂತ್ರವಾಗಿ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ, ಅದು ಸಂಪೂರ್ಣವಾಗಿ ಯಾರ ಅಧೀನದಲ್ಲಿದೆ, ಭಗವಂತನ ಅಧೀನದಲ್ಲಿದೆ. ಇದ್ರ ಸಾರಾಂಶ ಏನಪ್ಪಾ ಅಂದ್ರೆ ಎಫಿಷಿಯಂಟ್ ಮುಖ್ಯ ಕಾರಣ ಅನ್ನೋದು ಯಾವಾಗೂ ಕೃಷ್ಣನೇ ಆಗ್ತಾ ಇರೋದೆ, ಆದ್ರೆ ಅಪರೆಂಟ್ ಕಾರಣ ಅಂದ್ರೆ ನಮಗೆ ಕಣ್ಮುಂದೆ ಕಾಣಿಸ್ತಾ ಇರ್ಬೋದು ಪ್ರಕೃತಿನೇ ಎಲ್ಲ ಕೆಲಸ ಮಾಡ್ತಾ ಇದೆ. ಇದಕ್ಕೊಂದು ಉದಾಹರಣೆ ಅಂತ ಹೇಳಿದ್ರೆ, ಒಂದು ಪ್ಲಗ್ ಇದೆ ಮತ್ತೆ ವಿದ್ಯುತ್ ಇದೆ. ಪ್ಲಗ್ ಇದೆ, ವಿದ್ಯುತ್ ಇಲ್ಲದೆ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಪ್ರಕೃತಿ ಅನ್ನೋದು ಒಂದು ಪ್ಲಗ್ ಹಂಗೆ, ಕೃಷ್ಣ ಅನ್ನೋದು ವಿದ್ಯುತ್ ಹಂಗೆ, ಆ ತರ ಕೆಲಸ ಮಾಡ್ದೆ. ಅವ ಎರಡು ಸಂಬಂಧದಲ್ಲಿ ಇದ್ದಾಗ ಮಾತ್ರ ಕೆಲಸ ಆಗುತ್ತೆ. ಬರೀ ಪ್ಲಗ್ ಇದೆ ಅಂತ ಇಟ್ಕೊಂಡ್ರೆ ಅದನ್ನ ನಾವು ಏನು ಕನೆಕ್ಟ್ ಮಾಡಿದ್ರು ಚಾರ್ಜ್ ಆಗೋದಿಲ್ಲ, ಆ ತರ ಆಗುತ್ತೆ. ಕೃಷ್ಣನೇ ಎಲ್ಲದಕ್ಕೂ ಮೂಲ ಕಾರಣ, ಕೃಷ್ಣ ಶಕ್ತಿ ಕೊಡ್ತಾನೆ, ಪ್ರಕೃತಿ ಎಲ್ಲ ಕೆಲಸ ಮಾಡ್ತಾ ಇದೆ ಅಂತ ನಮಗೆ ಕಾಣುವಂತ ಕಾರಣ ಪ್ರಕೃತಿ ಆಗಿರುತ್ತೆ. ಜಗತ್ತಿನ ಸೃಷ್ಟಿಗೆ ಕಾರಣುವಂತ ಕಾರಣ ಪ್ರಕೃತಿ ಆದ್ರೂ ಅದಕ್ಕೆ ಮೂಲವಾಗಿ ಶಕ್ತಿ ಕೊಡ್ತಾ ಇರೋದು ಕೃಷ್ಣ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಫೈನಲ್ ಸಮ್ಮರಿ ಏನಂದ್ರೆ, ಕೃಷ್ಣನೇ ನಿಜವಾದ ಕಾರಣ, ಪ್ರಕೃತಿ ಸ್ವತಂತ್ರವಾಗಿ ಕೆಲಸ ಮಾಡಕ್ ಸಾಧ್ಯ ಇಲ್ಲ, ಅದು ಶಕ್ತಿಹೀನ, ಅದಕ್ಕೆ ಸ್ವತಂತ್ರ ಶಕ್ತಿ ಇಲ್ಲ. ಆದ್ರೆ ಕೇವಲ ನಮ್ಗೆ ಪ್ರಕೃತಿನೇ ಕೆಲಸ ಮಾಡ್ತಾ ಇದೆ ಅನ್ನೋ ತರ ಕಾಣಿಸುತ್ತೆ ಅಷ್ಟೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಭಾವಾರ್ಥದಲ್ಲಿ ಹೇಳ್ತಾ ಇದ್ರೆ, ಮಾಯಾಶಕ್ತಿಯ ಎರಡು ಭಾಗಗಳು. ಒಂದು ಬಾಹ್ಯ ಶಕ್ತಿ, ಮಾಯೆ ಎರಡು ರೂಪದಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ಹಿಂದಿನ ಶ್ಲೋಕ ತಿಳ್ಕೊಂಡ್ವಿ ನಾವು. ಅದು ಪದಾರ್ಥನ ಒದಗಿಸೋದು ಅದೇ, ಮತ್ತೆ ಸೃಷ್ಟಿಗೆ ಕಾರಣ ಭಾಗ, ಸೃಷ್ಟಿಗೆ ನಡೀತಾ ಇರೋ ಕಾರಣನೂ ಸಹ ಪ್ರಕೃತಿ. ಇವೆರಡೂ ಸೇರಿ ಭೌತಿಕ ಸೃಷ್ಟಿಯನ್ನ ನಿರ್ಮಾಣ ಮಾಡುತ್ತೆ ಅಂತ. ಆದ್ರೆ ಈ ಪ್ರಕೃತಿ ಅನ್ನೋದು ಸ್ವತಂತ್ರವಾಗಿ ಕೆಲಸ ಮಾಡಲ್ಲ, ಜಡ ಪ್ರಕೃತಿ ಅನ್ನೋದು ಅದಕ್ಕೆ ಸ್ವಂತವಾಗಿ ಸೃಷ್ಟಿ ಮಾಡುವಂತ ಶಕ್ತಿ ಇಲ್ಲ ಅಂತ ಅದ್ರ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳೋದು. ಅದಕ್ಕೆ ನಿಜವಾದ ಕಾರಣ ಯಾರು? ಮಹಾವಿಷ್ಣು, ಕಾರಣೋದಕಶಾಹಿ ವಿಷ್ಣು. ಅವರು ಕೃಷ್ಣನ ಒಂದು ಎಕ್ಸ್ಪ್ಯಾನ್ಷನ್, ಕೃಷ್ಣ ಒಂದು ಪೂರ್ಣಾವತಾರವಾಗಿ ಕಾರಣೋದಕಶಾಹಿ ವಿಷ್ಣು, ಅವರು ಆ ಕೆಲಸವನ್ನ ಮಾಡ್ತಾರೆ. ಆ ವಿಷ್ಣು ಏನ್ ಮಾಡ್ತಾರೆ, ಪ್ರಕೃತಿಯ ಮೇಲೆ ದೃಷ್ಟಿ ಹಾಯಿಸ್ತಾರೆ. ಆ ದೃಷ್ಟಿ ಹಾಯಿಸೋದ್ರಿಂದ ಪ್ರಕೃತಿ ಅನ್ನೋದು ಸಕ್ರಿಯವಾಗಿ ಇದರಿಂದ ಸೃಷ್ಟಿ ಕಾರ್ಯ ಅನ್ನೋದು ಆರಂಭವಾಗುತ್ತೆ. ಹೇಗೆ ಕಬ್ಬಿಣಕ್ಕೆ ಸ್ವಂತವಾಗಿ ಸುಡುವಂತ ಶಕ್ತಿ ಇರಲ್ಲ, ಬೆಂಕಿ ಸಂಪರ್ಕಕ್ಕೆ ಬಂದಾಗ ಸುಡುತ್ತೆ. ಅದೇ ತರ ಪ್ರಕೃತಿ ಅನ್ನೋದನ್ನ ಕಬ್ಬಿಣ ಅನ್ಕೊಂಡ್ರೆ ವಿಷ್ಣು ಅನ್ನೋದು ಬೆಂಕಿ ಅಂತ ಅನ್ಕೊಳ್ಳಿ. ಆವಾಗ ಅದ್ರ ಸಂಪರ್ಕಕ್ಕೆ ಬಂದಾಗ ಮಾತ್ರ ಸೃಷ್ಟಿ ನಡೆಯಂಗೆ, ಇಲ್ಲಿ ವಿಷ್ಣು ಗ್ಲಾನ್ಸ್ ಮಾಡಿದಾಗ ಮಾತ್ರ ಸೃಷ್ಟಿ ಅನ್ನೋದು ಪ್ರಾರಂಭ ಆಗುತ್ತೆ. ಪ್ರಕೃತಿ ಯಾವ್ದ್ರ ಮೇಲೆ ಸ್ವತಂತ್ರವಾಗಿ ಕೆಲಸ ಮಾಡಲ್ಲ, ವಿಷ್ಣುವಿನ ಶಕ್ತಿಯಿಂದ ಕಾರ್ಯನಿರ್ವಹಿಸುತ್ತೆ. ಇದಕ್ಕೆ ಭಾಗವತಂನಲ್ಲಿ ಒಂದು 3.20.40 ಅಂದ್ರೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಹೊಗೆ, ಕಿಡಿ, ಬೆಂಕಿ ಒಂದೇ ಮೂಲ ವಸ್ತುವಿನಿಂದ ಬಂದರೂ ಅವು ಬೇರೆ ಬೇರೆ ಆಗಿರುತ್ತೆ. ಭೌತಿಕ ಪದಾರ್ಥಗಳು ಭೌತಿಕವಾಗಿ ಒಂದು ಹೊಗೆ ಆಗಿರುತ್ತೆ, ಜೀವಿಗಳು ಅನ್ನೋದನ್ನ ಕಿಡಿಗಳು ಅಂತ ತಗೋಬಹುದು, ಪ್ರಧಾನ ಅನ್ನೋದು ಹೊತ್ತಿ ಉರಿಯೋ ಮರ. ಇವುಗಳೆಲ್ಲವೂ ಯಾವುದ್ರ ಶಕ್ತಿಯಿಂದ ಭಗವಂತನ ಶಕ್ತಿಯಿಂದನೇ ಈ ಮೂರು ಸಹ ಕೆಲಸ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ಸ್ವತಂತ್ರವಾಗಿ ಇವೆಲ್ಲ ಅದ್ರ ಮರದೊಳಗಿದ್ರೇನು ಸ್ವತಂತ್ರವಾಗಿ ಅವ್ರಿಗೆ ಶಕ್ತಿ ತೋರ್ಸಕ್ ಸಾಧ್ಯ ಆಗಲ್ಲ. ಯಾವಾಗ ಭಗವಂತನ ಶಕ್ತಿ ಅದರೊಳಗೆ ಪ್ರವಹಿಸುತ್ತೋ ಅವಾಗ ಈ ಭೌತಿಕ ಪದಾರ್ಥಗಳು ಹೊರಕ್ಕೆ ಬರ್ತವೆ ಅನ್ನೋದ್ರಿಂದ ನಾವು ಇದನ್ನೇನು ಪ್ರಕೃತಿಯನ್ನು ಸ್ವತಂತ್ರವಾಗಿ ಕೆಲಸ ಮಾಡಕ್ ಸಾಧ್ಯ ಇಲ್ಲ, ಅದಕ್ಕೆ ಭಗವಂತನ ಶಕ್ತಿಯಿಂದನೇ ಅದು ಕಾರ್ಯ ಮಾಡುತ್ತೆ ಅನ್ನೋದನ್ನ ತಿಳ್ಕೊಬಹುದು. ಭಗವಂತನೇ ಎಲ್ಲ ಇದ್ರ ಮೂಲ ತತ್ವ ಏನು, ಭಗವಂತನೇ ಎಲ್ಲದಕ್ಕ ಮೂಲ ಕಾರಣ ಅಂದ್ರೆ ಸುಪ್ರೀಂ ಕಾರಣ ಏನಾಗಿರ್ತಾನೆ, ಭಗವಂತನೇ ಆಗಿರ್ತಾನೆ. ಅವನ ಶಕ್ತಿಯಿಂದ ಮೂಲಕ ಉಳಿದವೆಲ್ಲ ಕೆಲಸ ಮಾಡುತ್ತೆ. ಇದಕ್ಕೆ ಮತ್ತೊಂದು ಉದಾಹರಣೆ ಕೊಟ್ಟಿದ್ದಾರೆ. ಒಬ್ರು ಅಂದ್ರೆ ಈಗ ನಾವು ಒಂದು ಸ್ತ್ರೀ ಒಂದು ಮಗುವನ್ನ ಸ್ವಂತವಾಗಿ ಉತ್ಪತ್ತಿ ಮಾಡಕ್ಕೆ ಸಾಧ್ಯ ಇಲ್ಲ. ಅವ್ರಿಗೇನು ಸ್ತ್ರೀಗೆ ಒಂದು ಪುರುಷ ಬೀಜ ಬೇಕು, ಆವಾಗ ಅದು ಗರ್ಭಧಾರಣೆ ಆಗುತ್ತೆ. ಆ ಗರ್ಭಧಾರಣೆ ಆದಾಗ ಅದನ್ನ ಮಗುವನ್ನ ಬೆಳೆಸೋದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದು ಸ್ತ್ರೀಯರಲ್ಲಿ ಇರುತ್ತೆ. ಹಾಗೆ ಈ ಪ್ರಕೃತಿ ಅನ್ನೋದು ತಾಯಿ ವಿಷ್ಣುವಿನ ದೃಷ್ಟಿ ಅನ್ನೋದು ಬೀಜ ಅಂತ ನಾವು ತಿಳ್ಕೊಬೇಕು. ಇದನ್ನ ಗೀತೆಯನ್ನು ಸಹ ನಮಗೆ ದೃಢಪಡಿಸಿದೆ 9.10 ಶ್ಲೋಕದಲ್ಲಿ.
ಮೈಯಧ್ಯಕ್ಷಣೆಯ ಪ್ರಕೃತಿ ಅಂದ್ರೆ ಪ್ರಕೃತಿ ನನ್ನ ಅಧೀನದಲ್ಲೇ ಕೆಲಸ ಮಾಡುತ್ತೆ ಅಂತ ಭಗವಂತನೇ ಅಲ್ಲಿ ಹೇಳಿದ್ದಾನೆ. ಆದರೆ ಸಾಂಖ್ಯಶಾಸ್ತ್ರದ ತಪ್ಪು ಕಲ್ಪನೆ ಏನು ಮಾಡ್ತಾರೆ, ಸಾಂಖ್ಯಶಾಸ್ತ್ರದ ತತ್ವಜ್ಞಾನಿಗಳು ಪ್ರಕೃತಿನೇ ಮೂಲ ಕಾರಣ ಅಂತ ಹೇಳ್ತಾರೆ, ಅವರು ಕೃಷ್ಣನನ್ನ ಮರೀತಾರೆ. ಇದು ತಪ್ಪು. ಆ ಥರ ಇಟ್ಕೊಂಡು ನಾವು ಏನಾದ್ರು ತತ್ವಜ್ಞಾನಿಗಳು ಆ ಥರ ಇಟ್ಕೊಂಡು ಚಿಂತನೆ ಮಾಡಿದ್ರೆ ಅದು ಯಾವ ಥರ ಆಗುತ್ತೆ ಅವರ ಪರಿಣಾಮ ಅಂದರೆ ಅದು ಅಜಗಲ ಸ್ತನ ನ್ಯಾಯದಂತೆ ಆಗುತ್ತೆ. ಅಂದರೆ ಆಡಿನ ಕುತ್ತಿಗೆಯಲ್ಲಿರೋ ಸ್ತನ, ಅದರಿಂದ ಹಾಲು ಬರಲ್ಲ. ಹಾಗೆ ಪ್ರಕೃತಿ ಸ್ವತಂತ್ರ ಕಾರಣ ಅಂತ ಚಿಂತನೆ ಮಾಡಿದ್ರೆ ಅವರ ಸ್ಥಿತಿ ಈ ಥರ ಆಗುತ್ತೆ. ಆದ್ದರಿಂದ ನಾವು ಇದು ತಿಳ್ಕೊಬೇಕು, ಪ್ರಕೃತಿ ಅನ್ನೋದು ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ಭಗವಂತನ ಅಧೀನದಲ್ಲಿಯೇ ಕೆಲಸ ಮಾಡುತ್ತೆ. ಇದರ ಒಟ್ಟು ಸಾರಾಂಶ ಏನಪ್ಪ ಇಲ್ಲಿವರೆಗೂ ಅಂದರೆ ಮಾಯಾ ಶಕ್ತಿ ಇದು ಏನೇನು ಒದಗಿಸುತ್ತೆ, ಕಾರಣ ಮತ್ತು ಪದಾರ್ಥವನ್ನು ಕೊಡುತ್ತೆ. ಪ್ರಕೃತಿ ಅನ್ನೋದು ಶಕ್ತಿಹೀನ ಆಗಿರುತ್ತೆ. ಮಹಾವಿಷ್ಣು ಸೃಷ್ಟಿಗೆ ಚಾಲನೆ ನೀಡೋನು, ಎಲ್ಲ ಶಕ್ತಿಯ ಮೂಲ ಕೃಷ್ಣ. ಅಂತಿಮವಾಗಿ ಏನು ಅಂದರೆ ಭಗವಂತನಿಲ್ಲದೆ ಪ್ರಕೃತಿ ಏನನ್ನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸ್ವತಂತ್ರವಾಗಿ ಭಗವಂತನ ಶಕ್ತಿಯಿಂದ ಮಾತ್ರ ಪ್ರಕೃತಿ ಅನ್ನೋದು ಕೆಲಸ ಮಾಡುತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ. ಇಲ್ಲಿಗೆ ನಿಲ್ಸದ ಮಾತಾಜಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಕೃಷ್ಣ ಮಾತಾಜಿ ಧನ್ಯವಾದ. ಅಟೆಂಡೆನ್ಸ್ ಎಲ್ಲರೂ ಹಾಕಿ, ಮಾತಾಜಿ ಅಟೆಂಡೆನ್ಸ್ ಹಾಕಿ. ಧನ್ಯವಾದಗಳು ಮಾತಾಜಿ. ಹಾಕಿದ್ದೀನಿ ಮಾತಾಜಿ, ಹಾಕಿದ್ದೀನಿ. ಹಾಕಿದ್ದೀರಾ? ಬರ್ತಾ ಇಲ್ವಲ್ಲ ಮಾತಾಜಿ? ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅಟೆಂಡೆನ್ಸ್ ಇದೆಯಲ್ಲ ಮಾತಾಜಿ, ನಾನು ಓದೇ ಇಲ್ಲ ಮಾತಾಜಿ. ಹಾಕಿದ್ದಾರೆ, ಲಲಿತಾ ಮಾತಾಜಿ ಹಾಕಿದ್ದಾರೆ. ಎಲ್ಲ ಹಾಕಿದ್ದಾರೆ. ನೋಡಿ ಈಗ ಮತ್ತೊಂದ್ಸಲಿ ಹಾಕಿದೀನಿ. ಹಾಕ್ಬೇಕಾ? ಹಾಕಿದೀನಿ ಹಾಕಿದ್ರು ಮಾತಾಜಿ, ಈಗ ಹಾಕಿದ್ರು ಮಾತಾಜಿ. ನೋಡಿಲ್ಲ ಆಗ್ಲಿಲ್ಲ. ಈಗಲೇ ಬಂದಿತ್ತು ಮಾತಾಜಿ, ಹಾಕಿದೆ. ಹೌದಾ? ಹೌದಾ ಮಾತಾಜಿ? ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಸ್ವಲ್ಪ ಸ್ಲೋ ಮಾತಾಜಿ ನಾನು ಓದ್ಲೇ ಇಲ್ಲ ಮಾತಾಜಿ ಇವತ್ತು. ಹರೇ ಕೃಷ್ಣ ಮಾತಾಜಿ. ದಿನ ಸಿಗುದಿಲ್ಲ ಮಾತಾಜಿ, ಒಂದೊಂದ್ ದಿವಸ ಬಿಟ್ಟು ಒಂದೊಂದ್ ದಿವಸ ಹಾಗೆ ಸಿಗ್ತದೆ. ಧನ್ಯವಾದಗಳು ಮಾತಾಜಿ. ನಾಳೆ ಸಿಗ್ಬೋದು. ಓಕೆ ಮಾತಾಜಿ, ಧನ್ಯವಾದ. ಎರಡಿತ್ತು, ದೊಡ್ಡದಿತ್ತ. ಆಯ್ತಾದ್ರೆ ನಾನು ಎಂಡ್ ಮಾಡ್ಲಾ? ಹರೇ ಕೃಷ್ಣ. ಧನ್ಯವಾದಗಳು ಸರಿ ಕಮಲ ಮಾತಾಜಿ. ಧನ್ಯವಾದಗಳು ಮಾತಾಜಿ.